ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ಆರೋಗ್ಯ ಮಾಹಿತಿ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ವಾರದ ಸರಣಿ ಕಾರ್ಯಕ್ರಮ ಮಂಗಳೂರಿನ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇವರು ಅರ್ಪಿಸುವಂತಹ ಈ ಕಾರ್ಯಕ್ರಮದಲ್ಲಿ ನಮಗೆ ನಿರಂತರವಾಗಿ ಆರೋಗ್ಯದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಒಳ್ಳೆಯ ಬರಹಗಾರರಾಗಿ, ಚಿಂತನಕಾರರಾಗಿ, ವಾಗ್ಮಿಯಾಗಿ, ಹಾಗೆ ಖ್ಯಾತ ದಂತ ವೈದ್ಯರಾಗಿ ಇವರು ಪ್ರಸಿದ್ಧರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಸರಣಿ ಕಾರ್ಯಕ್ರಮದಲ್ಲಿ ನಾವು ಈ ವಾರ ಆಯ್ದುಕೊಂಡಂತಹ ವಿಷಯ ಎನರ್ಜಿ ಡ್ರಿಂಕ್, ಅಂದರೆ ಶಕ್ತಿವರ್ಧಕ ಪೇಯಗಳು ಅಂತ ನಾವು ಹೇಳ್ತೇವೆ. ಸಾಮಾನ್ಯವಾಗಿ ಯುವ ಜನತೆ ಇಂತಹ ಶಕ್ತಿವರ್ಧಕ ಪೇಯಗಳನ್ನು ಬಳಸುವುದನ್ನು ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಮಕ್ಕಳಲ್ಲೂ ಈ ಚಟ ಈಗೀಗ ಬೆಳೀತಾ ಇದೆ. ಇದೊಂದು ರೀತಿಯಲ್ಲಿ ಚಟವೇ ಅಂತಲೇ ಹೇಳ್ಬೋದು, ಯಾಕೆಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಈ ಶಕ್ತಿವರ್ಧಕ ಪೇಯಗಳು ಅಂದರೆ ಏನು? ಎನರ್ಜಿ ಡ್ರಿಂಕ್ ಅಂದರೆ ಏನು? ನೋಡಿ, ಇದು ಅಮೇರಿಕಾದಲ್ಲಿ 90ರ ದಶಕದಲ್ಲಿ ಹುಟ್ಟಿಕೊಂಡಂತಹ ಒಂದು ಕ್ರೇಜ್. ಈ ಫ್ಯಾಷನ್ ಯುಗದಲ್ಲಿ ಫ್ಯಾಷನ್ ಕ್ರೇಜ್ ಇರುವಾಗ ಈ ಹದಿಹರೆಯದ ಮಕ್ಕಳು, ಟೀನೇಜರ್ಸ್ ಅಂತ ಹೇಳ್ತಾರೆ, ಆ ಚಂಚಲ ಮನಸ್ಸಿನ ಹುಡುಗಿಯರನ್ನು ಸೆಳೀಲಿಕ್ಕಾಗಿ ಹೊಸದಾಗಿ ಈ ಸಾಫ್ಟ್ ಡ್ರಿಂಕಿಗೆ ಬದಲಾಗಿ, ಸಾಫ್ಟ್ ಡ್ರಿಂಕ್ ಅಂತ ನಾವೇನು ಹೇಳ್ತೇವೆ ಈಗ, ತಂಪು ಪಾನೀಯಗಳು, ಪೆಪ್ಸಿ, ಕೋಕ್, ಮಿರಿಂಡಾ, ಅದರ ಹೊರತಾದಂತಹ ಸ್ಪೋರ್ಟ್ಸ್ ಡ್ರಿಂಕ್ ಅಂತಲೂ ಇದೆ. ಸ್ಪೋರ್ಟ್ಸ್ ಡ್ರಿಂಕ್ ಅಂದರೆ ಈ ಅಥ್ಲೀಟ್ಗಳು ಬಳಕೆ ಮಾಡುವಂಥ, ಈಗ ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಬಳಕೆ ಮಾಡುವಂಥ ಪಾನೀಯಗಳು. ಅದಲ್ಲದೆ ಇನ್ನೊಂದು ಹದಿಹರೆಯದವರನ್ನು ಸೆಳೀಲಿಕ್ಕಾಗಿ ಒಂದು ಹೊಸತಾದಂಥ ಒಂದು ಎನರ್ಜಿ ಡ್ರಿಂಕ್, ಶಕ್ತಿವರ್ಧಕ ಪೇಯ ಅಂತೇಳಿ ಅದನ್ನು ಮಾರುಕಟ್ಟೆಗೆ ತಂದರು. ಅದನ್ನು ಭಾಳಷ್ಟು ಆಕರ್ಷಕವಾಗಿ ಹೆಸರುಗಳನ್ನು ಇಟ್ಟು, ಆಕರ್ಷಕವಾದಂಥ ಸ್ಲೋಗನ್ಗಳನ್ನಿಟ್ಟು ಹದಿಹರೆಯದ ಮಕ್ಕಳನ್ನು, ಚಂಚಲ ಮನಸ್ಸು, ಅವರಿಗೆ ಒಂದು ಕ್ಷಣದಲ್ಲಿ ಒಂದು ಚಿಂತನೆ ಇರುವುದಿಲ್ಲ, ಅಂಥವ್ರನ್ನ ಸೆಳೀಲಿಕ್ಕಾಗಿ ಈ ರೀತಿಯ ಒಂದು ಎನರ್ಜಿ ಡ್ರಿಂಕ್ಗಳನ್ನು ನಮ್ಮ ಹಿಂದಿನ ಕಾಲದಲ್ಲಿ ನಾವು ನಮ್ಮ ಪುರಾಣಗಳಲ್ಲಿ, ವೇದಗಳೆಲ್ಲ ಓದಿದ್ದೇವೆ, ಸೋಮರಸ ಅಂತೇಳಿ. ಅದು ಹಿಂದಿನ ಕಾಲದಲ್ಲಿ ನಡೀತಿದ್ದಂಥ ಒಂದು ವ್ಯವಸ್ಥೆ. ಈಗ ಎನರ್ಜಿ ಡ್ರಿಂಕ್ಗಳು ಬೇರೆ ಹೆಸರಿನಲ್ಲಿ ಈ ರೀತಿ ಜನರನ್ನು, ಮಕ್ಕಳನ್ನು ತಪ್ಪು ದಾರಿಗೆ ಎಳೀಲಿಕ್ಕೆ, ಆಲ್ಕೋಹಾಲ್ ಕಂಟೆಂಟ್ ಇಲ್ಲದಿದ್ದರೂ ಸಹ ಎಡಿಕ್ಷನ್ ಆಗುವ ಎಲ್ಲ ಸಾಧ್ಯತೆಗಳು ಈ ಎನರ್ಜಿ ಡ್ರಿಂಕ್ಗಳಿಗೆ ಇದೆ. ಮಾದಕತೆಯನ್ನು ತರ್ತದೆ, ಎಡಿಕ್ಷನನ್ನು, ಅದನ್ನೇ ಪದೇ ಪದೇ ತೆಗೊಳ್ಬೇಕು ಅನ್ನೋ ಒಂದು ತುಡಿತ ಮಕ್ಕಳಲ್ಲಿ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಈ ಎನರ್ಜಿ ಡ್ರಿಂಕ್. ಇದನ್ನು ಪದೇ ಪದೇ ಸೇವಿಸೋದ್ರಿಂದ ಸಾಕಷ್ಟು ದುಷ್ಪರಿಣಾಮ ಆಗ್ತದೆ ಅಂತೇಳಿ ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಹದಿಹರೆಯದ ಬೆಳೆಯುವ ಮಕ್ಕಳ ಬೆಳವಣಿಗೆ ಮೇಲೆ, ಮಾನಸಿಕವಾಗಿರ್ಬೋದು, ದೈಹಿಕ ಬೆಳವಣಿಗೆಯ ಮೇಲೂ ಸಹ ತೊಂದರೆ ಉಂಟು ಮಾಡ್ತದೆ ಅಂಥೇಳಿ ಸಾಬೀತಾಗಿದೆ. ಆದರೂ ಸಹ ಮಕ್ಕಳು ಇದಕ್ಕೆ ದಾಸರಾಗೋದು ಬಹಳ ವಿಪರ್ಯಾಸ. ಈ ನಿಟ್ಟಿನಲ್ಲಿ ಜನರಿಗೆ ನಾವು ಇದರ ಬಗ್ಗೆ ಸರಿಯಾದ ಮಾಹಿತಿ ನೀಡಬೇಕು. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಕುಡಿಬೇಕು, ಏನು ಕುಡಿಬಾರ್ದು ಎಂಬುದರ ಬಗ್ಗೆ ಮಾಹಿತಿ ನೀಡಬೇಕಾದ್ದು ವೈದ್ಯರಾದ ನಮ್ಮ ಕರ್ತವ್ಯ. ಈ ಕಾರಣದಿಂದಲೇ ಇವತ್ತು ನಾವು ಈ ಎನರ್ಜಿ ಡ್ರಿಂಕಿನ ಬಗ್ಗೆ ಹೆಚ್ಚಿನ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಕುಡಿಬೇಕು ಅಂತ ಅನ್ನಿಸಿದ್ರು ಕೂಡ ಪೋಷಕರಿಗೂ ಅಥವಾ ಹೆತ್ತವರಿಗೂ ಅದರ ಬಗ್ಗೆ ಏನು ಗೊತ್ತಿರುವುದಿಲ್ಲ. ಏನೋ ಅದು ಕುಡಿದ್ರೆ ಶಕ್ತಿ ಹೆಚ್ಚಾಗ್ತದೆ ಅಂತ, ಉತ್ಸಾಹ ಹೆಚ್ಚಾಗ್ತದೆ ಅಂತ ಸಾಮಾನ್ಯ ತಿಳುವಳಿಕೆಯಲ್ಲಿ ಮಕ್ಕಳು ಕುಡಿದ್ರೂ ಹೆತ್ತವರು ಆಕ್ಷೇಪಿಸುವುದಿಲ್ಲ. ಮತ್ತು ಸೋಮರಸಕ್ಕೆ ಬದಲಾಗಿ ಈಗ ಪರ್ಯಾಯವಾಗಿ ನಮ್ಮಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ, ಹೊಸ ಹೊಸ ಹೆಸರಿನಲ್ಲಿ ಬರ್ತಾ ಇರ್ತವೆ. ಅದು ಶಕ್ತಿವರ್ಧಕ ಅಲ್ಲದಿದ್ದರೂ ಕೂಡ ಅದಕ್ಕೇನು ಕಡಿಮೆ ತೊಂದರೆ ಇಲ್ಲ. ಅದಕ್ಕೆ ಅದು ಅಡಲ್ಟ್ಗಳನ್ನು, ಹಿರಿಯರನ್ನು ಕಾನ್ಸಂಟ್ರೇಟ್ ಮಾಡಿ ಬಂದಂಥದ್ದು. ಇದು ನಮ್ಮ ಈ ಎನರ್ಜಿ ಡ್ರಿಂಕ್ ಅನ್ನೋದು ಸಾಮಾನ್ಯವಾಗಿ ಹದಿಹರೆಯದವರು, ಮಕ್ಕಳನ್ನು ಉದ್ದೇಶಿಸಿ ಮಾಡಂತ, ಯುವ ಜನತೆಯನ್ನು ಉದ್ದೇಶಿಸಿ ಮಾಡಿದಂತಹ ಒಂದು ಮಾರುಕಟ್ಟೆಯ ತಂತ್ರಗಾರಿಕೆ. ನೀವು ಹೇಳಿದರೆ ನಂಬಲಿಕ್ಕಿಲ್ಲ, UK-ನಲ್ಲಿ 2015ರಲ್ಲಿ ಇದರ ಮಾರ್ಕೆಟು 2.8 ಬಿಲಿಯನ್ ಪೌಂಡ್ಸ್. 2018ರಲ್ಲಿ ಅದು 3 ಬಿಲಿಯನ್ ಪೌಂಡ್ಸು. ಎಷ್ಟು ಹಣ, ಎಷ್ಟು ಸಾವಿರ ಕೋಟಿ ಮಂದಿ ಇದನ್ನು ಕುಡಿತಾರೆ, ಎಷ್ಟು ಹಣ ಇದಕ್ಕೆ ಖರ್ಚು ಮಾಡ್ತಾರೆ ಅನ್ನೋದು ನೀವು ಆಲೋಚಿಸಿ. ಹೆಲ್ತಿನ ಮೇಲೆ ಆಗುವಂಥ ಪರಿಣಾಮ ಬಿಡಿ, ಎಷ್ಟು ಮಾರುಕಟ್ಟೆಯಲ್ಲಿ ಅದು ಆರ್ಥಿಕತೆಯ ಮೇಲೆ ಎಷ್ಟು ಇದು ಮಾಡ್ತಾ ಇದೆ ನೋಡಿ. ಇದು ಕಾರಣದಿಂದ ಈ ಮಲ್ಟಿನ್ಯಾಷನಲ್ ಕಂಪನಿಗಳು ಇಷ್ಟೊಂದು ಹಣ ಟರ್ನ್ ಓವರ್ ಇರುವ ಕಾರಣದಿಂದ ಜನರ ಆರೋಗ್ಯವನ್ನು ಕನ್ಸಿಡರ್ ಮಾಡದೆ ಇದನ್ನು ಪ್ರಮೋಟ್ ಮಾಡ್ತಾ ಇರೋದು ತಪ್ಪು ಅಂತ ನಾವು ಹೇಳೋದು.
ಹಾಗಾಗಿಯೇ ಮಕ್ಕಳಿಗೆ ಮತ್ತು ವಿಶೇಷವಾಗಿ ಹೆತ್ತವರಿಗೆ ಕೂಡ ಇದರ ಬಗ್ಗೆ ಒಂದು ಎಚ್ಚರಿಕೆ ಕೊಡುವಂತಹ ಒಂದು ಕಾರ್ಯಕ್ರಮ ಈ ಮಾಹಿತಿ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇದ್ದೇವೆ. ಇದೀಗ ಶಕ್ತಿವರ್ಧಕ ಪೇಯ ಅಂತ ನಾವು ಹೇಳ್ತೇವೆ. ಅಂದರೆ ಅದರಿಂದ ಒಂದು ಕ್ಷಣಕ್ಕೆ ಉತ್ತೇಜನ ಹೆಚ್ಚಾಗ್ತದೆ, ಯುವಜನತೆಗೆ ಏನೋ ಉಲ್ಲಾಸ ಬರ್ತದೆ, ಇದೆಲ್ಲವೂ ಕ್ಷಣಿಕ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾಕೆಂದರೆ ಇದರಿಂದ ಆಗುವ ಅಪಾಯಕಾರಿಯನ್ನು ನಾವು ಮುಂದಕ್ಕೆ ವಿವರಿಸಲಿಕ್ಕಿದ್ದೇವೆ. ಈಗ ಈ ತಂಪು ಪಾನೀಯ ಮತ್ತು ಶಕ್ತಿವರ್ಧಕ ಪೇಯಗಳಿಗಿರುವಂತಹ ವ್ಯತ್ಯಾಸ ಏನು? ಖಂಡಿತವಾಗಿ ವ್ಯತ್ಯಾಸ ಇದೆ. ತಂಪು ಪಾನೀಯ ಅಂತ ಸಾಫ್ಟ್ ಡ್ರಿಂಕ್ಸ್ ಅಂತ ನಾವೇನು ಹೇಳ್ತೇವೆ, ಅದು ನಮ್ಮ ಈಗ ಪೆಪ್ಸಿ ಇರುವಂಥದ್ದು, ಕೋಕ್, ಮಿರಿಂಡಾ ಇಂತಹ ಬಣ್ಣ ಬಣ್ಣದ ಮಕ್ಕಳನ್ನು, ಅದು ಸಹ ಮುಗ್ಧ ಮಕ್ಕಳನ್ನು, ಸಣ್ಣ ಮಕ್ಕಳನ್ನು ಆಕರ್ಷಿಸ್ತಾ ಇದೆ. ಅವರಿಗೆ ಹೋಟೆಲ್ಗೆ ಹೋದಾಗ ಫಸ್ಟ್ ಕಾಣೋದೇ ಅಂತ ಪೆಪ್ಸಿ, ಕೋಕ್ಗಳಂತಹ ಕಲರ್ಫುಲ್ ದ್ರಾವಣಗಳನ್ನೇ ಅವರು ಕೇಳ್ತಾರೆ. ಇದರಲ್ಲಿ ಕೆಫೇನ್ ಅಂಶ ತುಂಬ ಕಡಿಮೆ ಇರುವಂಥದ್ದು. ಕೆಫೇನ್ ಅನ್ನೋದು ಒಂದು CNS, ನಮ್ಮ ನರಮಂಡಲವನ್ನು ಸ್ಟಿಮ್ಯುಲಸ್ ಮಾಡುವ, ಉತ್ತೇಜಿಸುವಂತಹ ಒಂದು ರಾಸಾಯನಿಕ. ಕೆಫೇನ್ ಅದು ಬಹಳಷ್ಟು ಕಡಿಮೆ, 30 ಮಿಲಿಗ್ರಾಮ್ಗಿಂತಲೂ ಕಡಿಮೆ ಇರುತ್ತೆ. ಸಾಧಾರಣವಾಗಿ ಕಾಫಿಯಲ್ಲಿ ಈ ಅಂಶವನ್ನು ನಾವು ಕಾಣ್ತೇವೆ. ಕಾಫಿಯಲ್ಲಿ ನಮಗೆ ನೋಡಿ, ತಲೆನೋವು ಆದಾಗ ನಾವು ಏನು ಮಾಡ್ತೇವೆ, ಒಂದು ಬಿಸಿ ಕಾಫಿ ಕುಡಿಯುವ ಅಂತ ಅನಿಸ್ತದೆ. ಅದರಲ್ಲಿ ಯಾಕೆ ಇರ್ತದೆ ಅಂತ ಹೇಳಿದರೆ, ಕಾಫಿ ಹೆಲ್ತಿಗೆ ಏನು ವಿಶೇಷವಾದ ದುಷ್ಪರಿಣಾಮ ಬೀಳುವುದಿಲ್ಲ. ನಾವು ಲೇಜಿ ಆದಾಗ, ಅದು ಬೆಳಿಗ್ಗೆ ಎದ್ದ ಕೂಡಲೇ, ಮಧ್ಯಾಹ್ನ ನಿದ್ದೆ ಮಾಡಿ ಎದ್ದ ಕೂಡಲೇ ಒಂದು ಕಾಫಿ ಕುಡಿಯೋದು, ಅಂದರೆ ನಾವು ನಿದ್ರಾ ವ್ಯವಸ್ಥೆಗೆ ಹೋದಾಗ ಸ್ವಲ್ಪ ಲೇಜಿನೆಸ್, ನರಮಂಡಲ ಸ್ವಲ್ಪ ಲೇಜಿ ಆಗುತ್ತೆ. ಈ CNS ಸ್ಟಿಮ್ಯುಲೆಂಟ್, ನರಮಂಡಲವನ್ನು ಉತ್ತೇಜಿಸುವಂಥ ಒಂದು ರಾಸಾಯನಿಕ ಇದು ಕೆಫೇನ್. ಒಂದು ಗ್ಲಾಸ್ ಕಾಫಿಯಲ್ಲಿ ಸಾಮಾನ್ಯವಾಗಿ ಒಂದು 100 ಮಿಲಿಗ್ರಾಮ್ನಷ್ಟು ಕೆಫೇನ್ ಇರುವಂಥದ್ದು. ಅದೇ ದಿನಕ್ಕೆ ಒಂದು 4-5 ಗ್ಲಾಸ್ ಕಾಫಿ ಕುಡಿಬಹುದು. 400ರಿಂದ ಮ್ಯಾಕ್ಸಿಮಮ್ 400ರಿಂದ 500 ಮಿಲಿಗ್ರಾಮ್ ಕೆಫೇನ್, ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ತೊಂದರೆ ಆಗ್ತದೆ ಅಂತೇಳಿ ಇದು ವೈದ್ಯರು ಹೇಳ್ತಾರೆ. ಹಾಗಿರುವಾಗ ಈ ಸಾಫ್ಟ್ ಡ್ರಿಂಕ್ಗಳಲ್ಲಿ 30 ಮಿಲಿಗ್ರಾಮ್ಗಳಷ್ಟು ಕೆಫೇನ್ ಇರ್ತದೆ. ಮತ್ತು ಅದರಲ್ಲಿ ಆರ್ಟಿಫಿಷಿಯಲ್ ಶುಗರ್, ಇದು ಸ್ವೀಟ್ನರ್ಸ್ ಅಂತ ಏನು ಹೇಳ್ತೇವೆ, ಅದನ್ನು ಸಿಹಿಯ ಮಾಡಲಿಕ್ಕೆ ಮತ್ತು ಬೇರೆ ಬೇರೆ ಪ್ರಿಸರ್ವೇಟಿವ್, ರಾಸಾಯನಿಕಗಳೆಲ್ಲ ಹಾಕ್ತಾರೆ. ಅದು ಬಣ್ಣ ಬರಲಿಕ್ಕೆ ಇರ್ಬೋದು, ಕಲರಿಂಗ್ ಏಜೆಂಟ್ ಇರ್ಬೋದು, ಪ್ರಿಸರ್ವೇಟಿವ್, ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ. ಇದರಿಂದ ಬಹಳಷ್ಟು ಹೆಲ್ತಿಗೆ ತೊಂದರೆಗಳಾಗತ್ತೆ. ಆದರೂ ಅದರಿಂದ ಕೂಡ ತೊಂದರೆ, ಅದರಲ್ಲಿ ಕೂಡ ಒಂದು ರೀತಿಯ ರಾಸಾಯನಿಕ ಅಂಶಗಳಿವೆ ಅಂತ ಹೇಳ್ತಾರೆ. ಸಾಫ್ಟ್ ಡ್ರಿಂಕ್ಗಳು, ಸ್ಪೋರ್ಟ್ಸ್ ಡ್ರಿಂಕ್ಗಳು, ಎನರ್ಜಿ ಡ್ರಿಂಕ್ಗಳು ಎಲ್ಲವೂ ಸಹ ಹಾನಿಕಾರಕವಾಗಿವೆ. ಅವೆಲ್ಲ ಅಣ್ಣ ತಮ್ಮಂದರು. ಈಗ ಎನರ್ಜಿ ಡ್ರಿಂಕ್ ದೊಡ್ಡಣ್ಣ ಆಗಿದ್ರೆ, ಸಣ್ಣ ತಮ್ಮ ನಮ್ಮ ಇವರು ತಂಪು ಪಾನೀಯಗಳು. ಇದು ಯಾವಾಗಲೂ ಒಮ್ಮೆ ತಿಂಗಳಲ್ಲಿ 1-2 ಸಾರ್ತಿ ವಿಶೇಷವಾದ ಬರ್ಡೇ ಪಾರ್ಟಿಗಳಲ್ಲಿ ಕುಡಿಬೋದು, ತಗೊಳ್ಬೋದು, ಒಂದು ತಗೊಂಡ್ರೆ ಪರವಾಗಿಲ್ಲ. ಆದರೆ ದಿನ ಬೆಳಗ್ಗೆದ್ದು ಅದನ್ನೇ ಕುಡಿಬೇಕು ಅಂತ ಹೇಳಿದರೆ ಖಂಡಿತವಾಗಿ ಅದು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಒಳ್ಳೆಯದಲ್ಲ, ನಮ್ಮ ಇಮ್ಯುನಿಟಿಯನ್ನು ಹಾಳು ಮಾಡ್ತದೆ. ಪದೇ ಪದೇ ತೊಂದರೆಗಳಿಗೆ, ದೇಹದ ಆರೋಗ್ಯ ಹಾಳಾಗುವಂಥ ಒಂದು ಸಂದರ್ಭ ಬರ್ತದೆ. ಈ ಸಾಫ್ಟ್ ಡ್ರಿಂಕ್ಗಳು ಸಾಮಾನ್ಯವಾಗಿ ಮಕ್ಕಳು ಕುಡಿತಾರೆ. ಆಮೇಲೆ ಬರ್ತದೆ ನಮ್ಮ ಸ್ಪೋರ್ಟ್ಸ್ ಡ್ರಿಂಕ್ಗಳು ಅಂದರೆ ಅದರಲ್ಲಿ ಸಾಮಾನ್ಯವಾಗಿ ಕೆಫೇನ್ ಅಂಶ ಸ್ವಲ್ಪ ಇದಕ್ಕಿಂತ ಒಂದು 50 ಮಿಲಿಗ್ರಾಮ್ನಷ್ಟು ಜಾಸ್ತಿ ಇರ್ತದೆ. ಅದರ ಜೊತೆಗೆ ಈ ವೈಟಮಿನ್ಗಳನ್ನು ಹಾಕ್ತಾರೆ, ಆರ್ಟಿಫಿಷಿಯಲ್ ಶುಗರ್ಗಳ ಜೊತೆಗೆ ಈ ಕಾರ್ಬೋಹೈಡ್ರೇಟ್ಸ್. ದೇ ಆರ್ ಇನ್ಸ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ. ಈಗ ನಾವು ಕ್ರಿಕೆಟ್ ಮ್ಯಾಚ್ಗಳಲ್ಲಿ ನೋಡ್ಬೋದು, ಡ್ರಿಂಕ್ಸ್ ಬ್ರೇಕ್ ಅಂತ ಹೇಳಿದಾಗ ಒಂದು ಸ್ಪೋರ್ಟ್ಸ್ ಡ್ರಿಂಕ್ಗಳನ್ನು ತರ್ತಾರೆ. ಅಥವಾ ಟೆನ್ನಿಸ್ ಮ್ಯಾಚ್ಗಳಲ್ಲಿ ನೋಡ್ಬೋದು, ಅಥವಾ ಫುಟ್ಬಾಲ್ ಮ್ಯಾಚ್ಗಳಲ್ಲಿ ಒಂದು ಕಲರ್ ಬಣ್ಣದ ಇದನ್ನು ತಗೊಳ್ಳುವಂಥದ್ದು. ಈವನ್ ಅಥ್ಲೀಟ್ಗಳು ಓಟ ಆದ ಕೂಡಲೇ ಒಂದು ಎನರ್ಜಿ ಡ್ರಿಂಕ್ಗಳನ್ನು ಕೊಡ್ತಾರೆ. ಇದು ಏನಾಗ್ತದೆ ಅಂತ ಹೇಳಿದರೆ, ಇಂತಹ ಸ್ಪೋರ್ಟ್ಸ್ ಡ್ರಿಂಕ್ಗಳನ್ನು ಕುಡಿದಾಗ ಆ ಕ್ಷಣಕ್ಕೆ ಅವರಿಗೆ ಒಂದು ರೀತಿಯಂತಹ ವೈಟಮಿನ್ಸ್ ಇರ್ಬೋದು, ಅಥವಾ ಈ ನಮ್ಮ ರಾಸಾಯನಿಕಗಳು ಕೆಫೇನ್ ಇರ್ಬೋದು, ಒಂದು ರೀತಿಯ ಉತ್ತೇಜನವನ್ನು ನೀಡುತ್ತದೆ. ಇದು ಸ್ಪೋರ್ಟ್ಸ್ ಡ್ರಿಂಕ್. ನೆಕ್ಸ್ಟ್ ಬರುವಂಥದ್ದು ನಮ್ಮದು ಎನರ್ಜಿ ಡ್ರಿಂಕ್, ದೊಡ್ಡಣ್ಣ. ಈ ಎನರ್ಜಿ ಡ್ರಿಂಕ್ ಏನಾಗ್ತದೆ ಅಂತ ಹೇಳಿದರೆ, ಇದರಲ್ಲಿ ಕೆಫೇನ್ ಅಂಶ ತುಂಬ ಜಾಸ್ತಿ ಇರ್ತದೆ. ಕೆಫೇನ್ನಲ್ಲಿ ಸಾಮಾನ್ಯ 200ರಿಂದ 300 ಮಿಲಿಗ್ರಾಮ್ನಷ್ಟು ಕೆಫೇನ್ ಈ ನಮ್ಮ ಎನರ್ಜಿ ಡ್ರಿಂಕ್ಗಳಲ್ಲಿ ಇರ್ತದೆ. ಇದೇ ಕಾರಣದಿಂದಲೇ ಅದನ್ನು ಕುಡಿದ ಕೂಡಲೇ ಈ ಹದಿಹರೆಯದ ಮಕ್ಕಳಿಗೆ ಒಂದು ರೀತಿಯಾದಂತಹ ಕಿಕ್ ಸಿಕ್ಕದಂತಹ ಭಾವನೆ ಬರ್ತದೆ, ಒಂದು ರೀತಿಯ ಮಾದಕತೆ. ಅವರಿಗೇನೋ ಒಂದು ಸ್ವಲ್ಪ ಅಲರ್ಟ್ ಆಗುವಂಥ ಒಂದು, ಇದು ಬರೀ ಕೆಫೇನಿಂದ ಅಂತಲ್ಲ, ಅದ್ರ ಜೊತೆ ವೈಟಮಿನ್ಗಳು ಇರುತ್ತೆ, ಅದರ ಜೊತೆ ಬೇರೆ ಬೇರೆ ಸ್ವೀಟ್ನರ್ಗಳು ಇರುತ್ತೆ, ಕೆಮಿಕಲ್ಸ್ಗಳು ಇರ್ತಾರೆ. ಹರ್ಬಲ್ ಗುರಾನ ಅಂತ ಹೇಳೋ ಒಂದು ಹರ್ಬಲ್ ಔಷಧಿ, ಇದು ನಮ್ಮ ಸ್ನಾಯುಗಳನ್ನು ಉತ್ತೇಜಿಸ್ತದೆ. ನಮ್ಮ ಮಸಲ್ಸ್ ಇದೆಯಲ್ಲ, ಸ್ನಾಯುಖಂಡಗಳು, ಅದೇ ರೀತಿ ಮನಸ್ಸನ್ನು ಉಲ್ಲಸಿತವಾಗ್ತದೆ, ಮತ್ತು ಹಾರ್ಟನ್ನು ಜಾಸ್ತಿ ಫಾಸ್ಟಾಗಿ ವರ್ಕ್ ಆಗೋ ಹಾಗೆ ಮಾಡ್ತದೆ, ಮತ್ತು ಬ್ರೈನನ್ನು ಮೋರ್ ಅಲರ್ಟ್ ಆಗಲಿಕ್ಕೆ ಇರುವಂಥ ಕೆಲವೊಂದು ಮೂಲಿಕೆಗಳನ್ನು ಅದನ್ನು ಹಾಕ್ತಾರೆ. ಹಾಗೆ ಒಟ್ಟಿನಲ್ಲಿ ನಮ್ಮ ಈ ಎನರ್ಜಿ ಡ್ರಿಂಕ್ಗಳಲ್ಲಿ ಕೆಫೇನಿನ ಅಂಶ ಜಾಸ್ತಿ ಇರ್ತದೆ, 200ರಿಂದ 300 ಮಿಲಿಗ್ರಾಮ್. ಒಂದು ವ್ಯಕ್ತಿಗೆ ದಿನಕ್ಕೆ
ಲೀತಲ್ ಡೋಸ್ ಅಂತ ಹೇಳ್ತೇವೆ. ಒಬ್ಬ ವ್ಯಕ್ತಿಯನ್ನು ನಾವು ಕೆಫೇನಿಂದಲೇ ಕೊಟ್ಟು ಕೊಲ್ಲಬೇಕು ಅಂತೇಳಿ ಆದರೆ 10 ಗ್ರಾಮ್ ಬೇಕಾಗ್ಬೋದು, 10 ಗ್ರಾಮ್ ಕೆಫೇನ್. ನಾವು 1 ಗ್ಲಾಸ್ ಕಾಫಿನಲ್ಲಿ ನಮಗಿರುವಂಥದ್ದು 100 ಮಿಲಿಗ್ರಾಮ್. ಒಂದು ದಿನಕ್ಕೆ 5 ಗ್ಲಾಸ್ ಕುಡಿದ್ರೆ ನಮಗೆ ಮ್ಯಾಕ್ಸಿಮಮ್ 500 ಮಿಲಿಗ್ರಾಮ್ ಸಿಗುವಂಥದ್ದು. ಆದರೆ ಈ ಎನರ್ಜಿ ಡ್ರಿಂಕ್ಗಳನ್ನು ದಿನಕ್ಕೆ 5, 6, 10 ಎಲ್ಲ ಕುಡಿಯೋರನ್ನು ನಾನು ನೋಡಿದ್ದೇನೆ. ಒಂದು ಎನರ್ಜಿ ಡ್ರಿಂಕ್ನಲ್ಲಿ ನಿಮಗೆ 400 ಮಿಲಿಗ್ರಾಮ್ ಇದ್ದರೆ ಅವನು 10 ಎನರ್ಜಿ ಡ್ರಿಂಕ್ ಕುಡಿದ್ರೆ 4000 ಮಿಲಿಗ್ರಾಮ್ಸ್ ದಿನಕ್ಕೆ ತಗೊಂಡ್ರೆ ಖಂಡಿತವಾಗಿಯೂ ಇದು ಒಳ್ಳೆಯದಲ್ಲ. ಇದು ನಮ್ಮ ನರಮಂಡಲದ ಮೇಲೆ ವಿಶೇಷವಾದಂಥ ಪರಿಣಾಮ ಬೀರ್ತದೆ, ನರಮಂಡಲವನ್ನು ಉತ್ತೇಜಿಸ್ತದೆ, ಅತಿಯಾಗಿ ಅಲರ್ಟ್ ಆಗುವಂತೆ ಮಾಡ್ತದೆ, ಮತ್ತು ಬಹಳಷ್ಟು ತೊಂದರೆಗಳಿಗೆ ಕಾರಣ ಆಗ್ತದೆ. ಇದನ್ನು ಫ್ಯಾಷನ್ ಟ್ರೆಂಡ್ ಅಂತ ಹೇಳ್ತಾರೆ. ಈಗ ಹದಿಹರೆಯದ ಹುಡುಗರನ್ನು ನಾವು ನೋಡ್ಬೋದು, ಕೈಯಲ್ಲೊಂದು ಐಫೋನು, ಕಿವಿಯಲ್ಲೊಂದು ಇಯರ್ಫೋನು, ಸದಾ ಪಾಪ್ ಮ್ಯೂಸಿಕ್, ಅವ್ರದ್ದೇ ಆದ ಜಗತ್ತಿನಲ್ಲಿ ಇರ್ತಾರೆ. ಸ್ಲೀವ್ಲೆಸ್ ಟೀ ಶರ್ಟ್ ಹಾಕ್ಕೊಂಡು, ಒಂದು ದೊಡ್ಡ ಟ್ಯಾಟು ಹಾಕ್ಕೊಂಡು, ಕೈನಲ್ಲೊಂದು ಎನರ್ಜಿ ಡ್ರಿಂಕ್, ಅದು ರೆಡ್ ಬುಲ್ ಇರ್ಬೋದು. ರೆಡ್ ಬುಲ್ ಅಂತೇಳಿ ಒಂದು ಎನರ್ಜಿ ಡ್ರಿಂಕ್ ಇದೆ, ನಾನು ಯಾವತ್ತೋ ಒಮ್ಮೆ ಟೇಸ್ಟ್ ನೋಡಿದ್ದೇನೆ ಹೇಗಿದೆ ಅಂತೇಳಿ ಕ್ಯೂರಿಯಾಸಿಟಿಯಿಂದ. ಅದರ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಟಿಕ್ಸ್ ಹೆಂಗಿದೆ ಅಂತ ಹೇಳಿದರೆ, ಅದು ಇಟ್ ಗಿವ್ಸ್ ಯು ವಿಂಗ್ಸ್, ಅಂದರೆ ನಿಮಗೆ ರೆಕ್ಕೆಗಳನ್ನು ನೀಡುತ್ತದೆ, ಅಂದರೆ ನೀವು ಹಾರಬಹುದು, ಅಂದರೆ ನೀವು ಆಕಾಶದಲ್ಲಿ ಹಾರಾಡ್ಬೋದು ಅಂತ. ಇದು ಈ ಮಕ್ಕಳನ್ನು, ಇಂತಹ ಸ್ಲೋಗನ್ಗಳನ್ನು ಈ ಹದಿಹರೆಯದ ಹುಡುಗರನ್ನು ಯು ಕ್ಯಾನ್ ಫ್ಲೈ ಅಂತ ಹೇಳಿ ಒಂದು ಸ್ಟಿಮ್ಯುಲೇಟ್ ಮಾಡುವಂಥದ್ದು. ಇನ್ನೊಂದಿದೆ ರಾಕ್ ಸ್ಟಾರ್ ಅಂತೇಳಿ, ಅಂದರೆ ಸಿಂಗ್ ಲೈಕ್ ರಾಕ್ ಸ್ಟಾರ್ ಅಂತ ಅದರ ಸ್ಲೋಗನೇ ಹಾಗೆ. ಅದನ್ನು ಕುಡಿದ್ರೆ ನೀವು ರಾಕ್ ಸ್ಟಾರ್ ಥರ ಆಗತ್ತೆ, ಮತ್ತು ಮಾನ್ಸ್ಟರ್ ಅಂತೇಳಿ. ಇವೆಲ್ಲ ನೀವು ಹೇಳಿದರೆ ನಂಬಲಿಕ್ಕಿಲ್ಲ. ಈ ರೆಡ್ ಬುಲ್ನ ಮಾರ್ಕೆಟ್ ಉಂಟಲ್ಲ, US ಮಾರ್ಕೆಟ್ನಲ್ಲಿ ಹೈಯೆಸ್ಟ್ ಸೋಲ್ಡ್ ಡ್ರಿಂಕ್ ಈಸ್ ನಮ್ಮ ರೆಡ್ ಬುಲ್. ಈಗ ನಮ್ಮ ಭಾರತದಲ್ಲೂ ನಾನು ನೋಡಿದ್ದೇನೆ, ರೆಡ್ ಬುಲ್ ಅತಿ ಹೆಚ್ಚು ಮಾರುಕಟ್ಟೆಯಲ್ಲಿ ಚಾಲು ಇದೆ. ಇದು ಈ ಮಕ್ಕಳೇನು ಹೇಳ್ತಾರೆ, ಅದರಲ್ಲಿ ಆಲ್ಕೋಹಾಲ್ ಇಲ್ಲ, ನಿಜವಾಗಿ ಅದರಲ್ಲಿ ಆಲ್ಕೋಹಾಲ್ ಇಲ್ಲ. ಆದರೆ ಈ ಈ ಈ ಎನರ್ಜಿ ಡ್ರಿಂಕ್ಗಳಿಗೆ ಅಡಿಕ್ಷನ್ ಬರುವ ಸಾಧ್ಯತೆ ಜಾಸ್ತಿ ಇದೆ. ಪದೇ ಪದೇ ಅದನ್ನು ತಗೊಂಡಾಗ ದಿನ ಅದನ್ನೇ ಕುಡಿಬೇಕು ಅನ್ನುವ ತುಡಿತ, ಇದನ್ನು ಹೆತ್ತವರು ಗಮನಿಸಬೇಕು. ಯಾವತ್ತೋ ಒಮ್ಮೆ ಕುಡಿದ್ರೆ ಪರವಾಗಿಲ್ಲ, ದಿನಕ್ಕೆ 4-5 ಅವನು ಎನರ್ಜಿ ಡ್ರಿಂಕ್ ಕುಡಿತಾನಂದರೆ ಖಂಡಿತವಾಗಿಯೂ ಆ ಮಗುವಿನ ಮೇಲೆ ದೈಹಿಕವಾಗಿ ಪರಿಣಾಮ ಬೀರ್ತದೆ, ಮಾನಸಿಕವಾಗಿಯೂ ಸಹ. ಒಂದು ಎಡಿಕ್ಷನ್ ಬಂದ ಮೇಲೆ ಅವನಿಗೆ ಮತ್ತೆ ಲಾಸ್ ಆಫ್ ಕಾನ್ಸಂಟ್ರೇಷನ್ ಆಗುತ್ತೆ, ಅಲರ್ಟ್ ಆಗಿ ಯಾವತ್ತು ಓವರ್ ಅಲರ್ಟ್ ಆಗಿರ್ತಾನೆ. ಇಂತಹ ತೊಂದರೆಗಳಿಗೆ ಕಾರಣವಾಗ್ತದೆ. ಸೊ ಈ ಎಲ್ಲ ಕಾರಣಗಳಿಂದ ನಾವು ವೆದರ್ ಎನರ್ಜಿ ಡ್ರಿಂಕ್ ಇರ್ಬೋದು, ಸಾಫ್ಟ್ ಡ್ರಿಂಕ್ ಇರ್ಬೋದು, ಕೋಲ್ಡ್ ಡ್ರಿಂಕ್ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಡ್ರಿಂಕ್ಗಳನ್ನು ಎಲ್ಲವನ್ನು ಸಹ ಹಿತಮಿತವಾಗಿ ಒಂದು ಲಿಮಿಟನ್ನು ದಾಟಿ ತೆಗೆದುಕೊಳ್ಬಾರ್ದು. ಖಂಡಿತವಾಗಿಯೂ ಅದರಿಂದ ದೇಹದ ಮೇಲೆ ದುಷ್ಪರಿಣಾಮ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಈ ಮೂಲಕ ನಮ್ಮ ಪರೀಕ್ಷಕರಿಗೆ ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಸರಣಿ ಕಾರ್ಯಕ್ರಮದಲ್ಲಿ ಈ ವಾರ ನಾವು ಶಕ್ತಿವರ್ಧಕ ಪೇಯಗಳು ಅಂದರೆ ಎನರ್ಜಿ ಡ್ರಿಂಕ್, ಇದರಿಂದ ಆಗುವಂತಹ ಹಾನಿಗಳು, ತೊಂದರೆಗಳು, ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು. ಅವರು ಈಗ ಹೇಳಿದರು, ಒಮ್ಮೆ ಈ ಒಂದು ಮಾದಕ ತಂಪು ಪಾನೀಯ ಅಥವಾ ಶಕ್ತಿವರ್ಧಕ ಪೇಯಗಳನ್ನು ತಗೊಂಡ್ರೆ ಮತ್ತೆ ಅದನ್ನೇ ಪದೇ ಪದೇ ತಗೊಳ್ಬೇಕಂತ ಅನ್ನಿಸ್ತದೆ ಅಂತ ಹೇಳಿಕೊಂಡು. ಸಾಮಾನ್ಯವಾಗಿ ಈ ಮಾತನ್ನು ನಾವು ಕೇಳ್ತೇವೆ. ಒಂದು ಸಲ ಒಂದು ಮಾದಕ ದ್ರವ್ಯ ವ್ಯಸನಿಯಾದವನಿಗೂ ಕೂಡ ಆ ಮಾದಕ ದ್ರವ್ಯ ಸಿಗದಿದ್ದರೆ ಮತ್ತೆ ಅವನಿಗೆ ಜಗತ್ತೇ ಮುಳುಗಿ ಹೋದಂತಹ ಒಂದು ಭ್ರಮೆ ಆವರಿಸ್ತದೆ ಅಂತೆ. ಹಾಗೆ ಈ ಒಂದು ಶಕ್ತಿವರ್ಧಕ ಪೇಯಗಳು ಒಮ್ಮೆ ಅದನ್ನು ತಗೊಂಡು ಉಪಯೋಗಿಸಿದ ನಂತರ ಮತ್ತೆ ಅವರಿಗೆ ಅದನ್ನು ತಗೊಳ್ಳೋದಿದ್ದರೆ ನಮಗೇನೋ ಕಳ್ಕೊಂಡ ಹಾಗೆ ಅಥವಾ ನಮಗೆ ಶಕ್ತಿಯೇ ಇಲ್ಲದ ಹಾಗೆ ಭಾವನೆಗಳಾಗ್ತದಂತೆ. ಇದು ಎಷ್ಟು ಸತ್ಯ? ಹೌದು, ಖಂಡಿತವಾಗಿ ಸಹ ಈ ಡಿಪೆಂಡೆನ್ಸ್, ಡ್ರಗ್ ಡಿಪೆಂಡೆನ್ಸ್ ಅಂತ ನಾವು ಹೇಳ್ತೇವೆ. ಒಂದು ವಸ್ತುವನ್ನು ಪದೇ ಪದೇ, ಅದು ನಾವು ನಮ್ಮ ಔಷಧಿಗಳನ್ನು ಅಷ್ಟೇ, ಒಂದು ಅನಾಲ್ಜೆಸಿಕ್ಸ್, ನೋವು ನಿವಾರಕ ಮಾತ್ರೆಯನ್ನು ಪದೇ ಪದೇ ತಿಂತಾ ಇದ್ದರೆ ಕೆಲವೊಮ್ಮೆ ಅದು ನಮಗೆ ತಾಗೋದೇ ಇಲ್ಲ, ಆಮೇಲೆ ಡೋಸೇಜನ್ನು ನಾವು ಜಾಸ್ತಿ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ನಮ್ಮ ಬದುಕಿನಲ್ಲಿ ಒಂದು ಅಂಶ ಇದೆ, ಬೆಳಿಗ್ಗೆ ಚಹಾ ಕುಡಿಯುವವನಿಗೆ ಒಂದು ಬೆಳಿಗ್ಗೆ ಚಹಾ ಸಿಕ್ಕದಿದ್ದರೆ ಮತ್ತೆ ಆ ದಿವಸ ಪೂರ್ತಿ ಅವನಿಗೆ ಏನೋ ಕಳ್ಕೊಂಡ ಹಾಗೆ. ಕರೆಕ್ಟ್, ಅದು ಒಂದು ರೀತಿಯ ಮಾನಸಿಕವಾಗಿ ಅದರ ಮೇಲೆ ಡಿಪೆಂಡ್ ಆಗುವಂಥ ಒಂದು ಸನ್ನಿವೇಶ. ಸೊ ಇಲ್ಲಿ ಇದು ಅಷ್ಟೇ, ಎನರ್ಜಿ ಡ್ರಿಂಕ್ಗಳನ್ನು ಅಷ್ಟೇ, ಒಮ್ಮೆ ಅದನ್ನು ತಗೊಂಡು ನಿಯಮಿತವಾಗಿ ತಗೊಂಡಾಗ ಅದನ್ನು ಕುಡಿಬೇಕು ಅನ್ನುವ ತುಡಿತ ಆ ಮಕ್ಕಳಲ್ಲಿ ಉಂಟಾಗ್ತದೆ. ಅದು ಬಹಳ ಅಪಾಯಕಾರಿ. ಆಮೇಲೆ ಏನಾಗ್ತದೆ ಅಂದರೆ ಪದೇ ಪದೇ ತಗೊಂಡಾಗ ಅದರ ಇಫೆಕ್ಟ್ ಕಡಿಮೆ ಆಗಲಿಕ್ಕೆ ಆಗುತ್ತೆ. ಯಾವುದೇ ಒಂದು ವಸ್ತುವನ್ನು 10 ಬಾರಿ ತಗೊಂಡಾಗ ಅದರ ಇಫೆಕ್ಟ್ಸ್ ಕಡಿಮೆ ಆದಾಗ ಆವಾಗ ಅವರು ಏನು ಮಾಡ್ತಾರೆ, ಈ ಮಕ್ಕಳು ಅದರ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾರೆ. ಒಂದು ಸಾಕಾಗುವುದಿಲ್ಲ, 2 ಬೇಕಾಗ್ತದೆ. ಆಮೇಲೆ ಏನು ಮಾಡ್ತಾರೆ, ಇದೊಂದು ಟ್ರೆಂಡ್. ನಾವು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದೆ, ಒಬ್ಬಳು ಟೀನೇಜ್ 18 ವರ್ಷದ ಹುಡುಗಿ 8 ಎನರ್ಜಿ ಡ್ರಿಂಕ್ಗಳನ್ನು ಒಂದೇ ಸಲ ತಗೊಂಡ್ಳು. ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರೋ ತಗೊಂಡು, ಆ್ಯಂಡ್ ಶಿ ಲಾಸ್ಟ್ ಹರ್ ಲೈಫ್. ಯಾಕಂತ ಹೇಳಿದರೆ 1, 2 ಅಲ್ಲ, 8 ಎನರ್ಜಿ ಡ್ರಿಂಕ್ಗಳನ್ನು ತಗೊಂಡಾಗ 18 ವರ್ಷದ ಹುಡುಗಿಗೆ ಅದು ಹಾರ್ಟ್ ಅಟ್ಯಾಕ್ ಆಯ್ತಂತೆ ಅವಳಿಗೆ. ಯಾಕೆಂತ ಹೇಳಿದರೆ ಈ ಎನರ್ಜಿ ಡ್ರಿಂಕ್ಗಳಲ್ಲಿರುವಂಥ ಕೆಫೇನ್ ನಮ್ಮ ಹಾರ್ಟಿನ ಬೀಟ್ಗಳನ್ನು, ರಿದಮನ್ನು ಹಾಳು ಮಾಡ್ತದಂತೆ.
ಸೊ 18 ವರ್ಷದ ಹುಡುಗಿ 8 ಎನರ್ಜಿ ಡ್ರಿಂಕ್ಗಳನ್ನು ಒಂದೇ ಸಮನೆ ಕುಡಿದು 1 ಗಂಟೆ ಒಳಗಡೆ 8 ಕುಡಿದಿದ್ದಾಳೆ. ಸ್ಟಿಮ್ಯುಲೆಂಟ್ ಓದಬೇಕು ಅಂತೇಳಿ, ಓದಲಿಕ್ಕೆ ಸ್ಟಿಮ್ಯುಲಸ್ ಬರ್ತದೆ, ನಿದ್ದೆ ಬರಬಾರ್ದು ಅಂತೇಳಿ. ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾಕ್ ಏರಿಥಮಿಯಾ ಅಂತ ಹೇಳ್ತಾರೆ, ಅಂದರೆ ರಿದಮಿಕ್ ಮೂಮೆಂಟ್ ಆದ ಹಾರ್ಟನ್ನು ತಪ್ಪಿ ಹೋಗಿ ಅರೆಸ್ಟ್ ಆಗಿ ಬಯಾಪ್ಸಿನಲ್ಲಿ ಪ್ರೂವ್ ಆಯಿತು, ಅಟಾಪ್ಸಿನಲ್ಲಿ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ. ಇದನ್ನು ನಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು. ಯಾವುದು ಅತಿಯಾದರೆ ಅಮೃತವು ವಿಷ ಅನ್ನೋ ಸತ್ಯವನ್ನು ನಾವು ಅರಗಿಸಿಕೊಳ್ಳಲೇಬೇಕು. ಇಲ್ಲ ಅಂತೇಳಿ ಆದರೆ ಇದು ಓಲ್ಡ್ ಅದರ ಮೇಲೆ ಡಿಪೆಂಡ್ ಆದರೆ. ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದನ್ನು 8-10 ಕುಡಿದ ಮೇಲೆ ಅವರಿಗೆ ಅದರ ಮೇಲೆ ಏನು ಇಫೆಕ್ಟ್ ಇಲ್ಲ ಅಂತ ಅಂದಮೇಲೆ ಈ ಮಕ್ಕಳು ಸಾಮಾನ್ಯವಾಗಿ ಈಗ ಹೊಸ ಟ್ರೆಂಡ್ ಈಗ ಏನಾಗಿದೆ ಅಂದರೆ ಎನರ್ಜಿ ಡ್ರಿಂಕ್ಗಳ ಜೊತೆಗೆ ಆಲ್ಕೋಹಾಲನ್ನು ಮಿಕ್ಸ್ ಮಾಡುವಂಥದ್ದು. ಆಲ್ಕೋಹಾಲ್ ಮಿಕ್ಸ್ ಇದು ಬಹಳ ಅಪಾಯಕಾರಿಯಾದಂಥ ಸನ್ನಿವೇಶ. ಇದು ಈ ಮಂಗನಿಗೆ ಹೆಂಡ ಕುಡಿಸಿದಾಗ ಆಗ್ತದೆ. ಹದಿಹರೆಯ ಚಂಚಲದ ಮನಸ್ಸು ಎನರ್ಜಿ ಡ್ರಿಂಕ್ ಎಫೆಕ್ಟ್ ಆಗಲ್ಲ, ಆಲ್ಕೋಹಾಲ್ ಮಿಕ್ಸ್ ಮಾಡುವಂಥದ್ದು ಬಹಳ ಡೇಂಜರಸ್. ಆವಾಗ ಸಮಾಜದಲ್ಲಿ ಅವರು ನ್ಯೂಸೆನ್ಸ್, ಅದರಿಂದ ನಮ್ಮ ಸಮಾಜ ಅವರು ಹೊರೆಯಾಗ್ತಾರೆ. ಕೆಲವರು ಮಾದಕ ದ್ರವ್ಯಗಳನ್ನು ಇದನ್ನು ಮಿಕ್ಸ್ ಮಾಡ್ತಾರೆ, ಈ ಎನರ್ಜಿ ಡ್ರಿಂಕ್ಗಳ ಜೊತೆಗೆ ಅದನ್ನು. ಇದು ಎರಡು ಒಟ್ಟಿಗೆ ಸೇರಿದರೆ ಹುಡುಗ ಅಥವಾ ಹುಡುಗಿ, ಹದಿಹರೆಯದ ಮಕ್ಕಳು ಖಂಡಿತವಾಗಿ ಸಹ ಅವರ ವರ್ತನೆ ಮಿತಿ ಮೀರಿ ಹೋಗ್ತದೆ. ಬಹುಶಃ ಅದು ದೈಹಿಕವಾಗಿ ಅವರ ಪರಿಣಾಮ ಬೀರ್ತದೆ ಮತ್ತು ಸೋಷಿಯಲ್ ಇಫೆಕ್ಟ್ಸ್. ಅವರಿಗೂ ಉಪದ್ರ ಅಲ್ಲದೆ ಅವರು ಸಮಾಜಕ್ಕೆ ಹೊರೆಯಾಗ್ತಾರೆ, ಬೇರೆಯವರಿಗೂ ಸಹ ತೊಂದರೆ. ಇಮ್ಯಾಜಿನ್ ಅಂಥವ್ರ ಮೇಲೆ ಒಂದು 2 ವೀಲರ್ ಕೊಟ್ಟರೆ ಅಂದರೆ ಅವರು ಸಾಯೋದಲ್ಲದೆ ಬೇರೆಯವರನ್ನು ಸಾಯಿಸುವ ಹಂತಕ್ಕೆ ಬರ್ತಾರೆ. ಅವರಿಗೆ ಗಾಳಿಯಲ್ಲಿ ಹಾರಿ ಹೋಗುವಂತ ಅನ್ನಿಸುವಂತಹ ವೇಗದಲ್ಲಿ ಹೋಗ್ತಾರೆ ಖಂಡಿತ. ಯಾಕೆಂದ್ರೆ ನಮ್ಮ ರೆಡ್ ಬುಲ್ಲಿನ ಅಡ್ವರ್ಟೈಸ್ಮೆಂಟ್ ಹೇಗಿದೆ, ಹಾರಿ ಹೋಗಿ ಅಂತ ಹೇಳಿಕೊಂಡು ಗಿವ್ಸ್ ಯು ವಿಂಗ್ಸ್ ಅಂತ ಹೇಳಿ, ನಿಮಗೆ ರೆಕ್ಕೆಗಳನ್ನು ನೀಡುತ್ತದೆ, ಅದು ಸ್ವರ್ಗಕ್ಕೆ ತಲುಪಿಸ್ತದೆ ಅಂತ ಹೇಳಿ ಗೊತ್ತಾಗುದು. ಮತ್ತೆ ಪಟ್ಕೆ ಜಾಸ್ತಿ ಬಡಿದ್ರೆ ಮೇಲೆ ಹೋಗ್ಬೇಕಷ್ಟೇ, ಮತ್ತೆ ಎಲ್ಲಿ ಹೋಗೋದು, ಮತ್ತೆ ಇಳಿಲಿಕ್ಕೆ ಆಗೋದಿಲ್ಲ, ಲ್ಯಾಂಡ್ ಆಗ್ಲಿಕ್ಕೆ ಗೊತ್ತಾಗೋದಿಲ್ಲ. ಇದನ್ನ ನಾವು ನಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು, ಹೆತ್ತವರು ಅರ್ಥ ಮಾಡ್ಕೊಳ್ಬೇಕು. ರೆಡ್ ಬುಲ್ ಕುಡಿಯುವಂತ ಮಕ್ಕಳಿಗೆ ಅವರ ಹೆತ್ತವರು ಸರಿಯಾದ ಮಾರ್ಗದರ್ಶನ ನೀಡಬೇಕು. ಅಥವಾ ಇನ್ಯಾವುದೋ ರಾಕ್ ಸ್ಟಾರ್ ಇರ್ಬೋದು, ಮೋನ್ ಸ್ಟಾರ್, ಅದರ ಹೆಸರುಗಳು ಅಷ್ಟೇ ತುಂಬ ಅಟ್ರಾಕ್ಟಿವ್ ಆಗಿರುತ್ತದೆ. ಅದರ ಅಡ್ವರ್ಟೈಸ್ಮೆಂಟ್ ನೋಡಿದರೆ ನಮಗೂ ಸಹ ಅದನ್ನು ನೋಡಿ ನಾನು ಒಮ್ಮೆ ಟ್ರೈ ಮಾಡಬೇಕು ಅಂತೇಳಿ ಒಮ್ಮೆ ಕುಡಿಯುವಂತ, ಒಮ್ಮೆ ಅದನ್ನು ಟೇಸ್ಟ್ ನೋಡುವ ಹೇಗಿದೆ ಅಂತ ನಮಗೊಂದು ಭಾವನೆಯನ್ನು ಹುಟ್ಟಿಸುವಂಥ ರೀತಿ. ಅದು ಮಾರುಕಟ್ಟೆಯ ಅವರ ತಂತ್ರ ಹೇಗಿರುತ್ತೆ ಅಂದರೆ ಒಂದು ವಸ್ತುವನ್ನು ಪ್ರಮೋಟ್ ಮಾಡಲಿಕ್ಕೆ ಅದು ಮಕ್ಕಳ ತಪ್ಪಂತ ನಾನು ಹೇಳಲ್ಲ. 1-2 ಸಲ ತಗೊಳ್ಳುವಾಗ ಅದನ್ನು ಹಿರಿಯರು, ಹೆತ್ತವರು, ಟೀಚರ್ಸ್ಗಳು ಗೈಡ್ ಮಾಡಬೇಕು ಮಕ್ಕಳಿಗೆ. ನೋಡಿ ಇದು ಒಳ್ಳೆಯದಲ್ಲ, ಹೆಲ್ತಿಗೆ ಒಳ್ಳೆಯದಲ್ಲ, ಹಾಗೆ ಮಾಡಿದರೆ ಖಂಡಿತವಾಗಿಯೂ ಅವಾಯ್ಡ್ ಮಾಡುವಂಥದ್ದು. ಇಲ್ಲ ಅಂದರೆ ಅದು ಆಲ್ಕೋಹಾಲ್ ಜೊತೆ ಮಿಕ್ಸ್ ಆಗೋದು, ಮಾದಕ ದ್ರವ್ಯದ ಜೊತೆ ಮಿಕ್ಸ್ ಆಗೋದು, ಖಂಡಿತವಾಗಿಯೂ ಸಹ ಅಂಥವರು ಸಮಾಜಕ್ಕೆ ಖಂಡಿತವಾಗಿಯೂ ಹೊರೆಯಾಗ್ತಾರೆ. ಅದು ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಈಗ ಸಾಧಾರಣವಾಗಿ ಶಕ್ತಿವರ್ಧಕ ಪೇಯಗಳಲ್ಲಿ ನೀವು ಹೇಳಿದ್ರಿ ಕೆಫೇನ್ ನಮ್ಮ ಕಾಫಿಗಿಂತ 3 ಪಟ್ಟು ಹೆಚ್ಚು. ಅಂದರೆ ಕಾಫಿಯಲ್ಲಿ 100 ml ಇದ್ದರೆ ಇದರಲ್ಲಿ 300-400 ml ವರೆಗೆ ಇರ್ತದೆ ಹೇಳಿಕೊಂಡು. ಈ ಕೆಫೇನ್ ಅಂದರೆ ಏನು ಮತ್ತು ಇದರಿಂದ ಆಗುವ ದುಷ್ಪರಿಣಾಮ ಏನು? ನೋಡಿ, ಕೆಫೇನ್ ಎನ್ನುವುದು ಒಂದು CNS ಸ್ಟಿಮ್ಯುಲೆಂಟ್, ನಮ್ಮ ನರಮಂಡಲವನ್ನು ಸ್ಟಿಮ್ಯುಲಸ್ ಮಾಡುತ್ತದೆ, ಅದನ್ನು ಅಲರ್ಟ್ ಆಗಲಿಕ್ಕೆ. ಈಗ ತಾನೇ ಹೇಳಿದೆ, ಒಂದು ನಿದ್ದೆ ಮಾಡಿ ಎದ್ದಾಗ ನಾವು ಒಂದು ಸ್ಟ್ರಾಂಗ್ ಕಾಫಿ ಕುಡಿ ಅಂತೇಳಿ ಕುಡಿತೇವೆ, ಕುಡಿದಾಗ ನಮಗೊಂದು ಉತ್ತೇಜನ ಸಿಗ್ತದೆ, ಉತ್ತೇಜನ ಕೊಡುವಂತಹ ಒಂದು ಶಕ್ತಿ. ಕೆಫೇನ್ ಇಸ್ ವೆರಿ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್. ದಿನಕ್ಕೆ 300-400 ಮಿಲಿಗ್ರಾಮ್ ಕೆಫೇನ್ ತಗೊಳ್ಬಾರ್ದು ಅಂತ ಏನಿಲ್ಲ, ತಗೊಳ್ಳೇಬೇಕು. ನಾವು ದೈನಂದಿನ ನಮ್ಮ ಇದರಲ್ಲಿ ನಮಗೆ ಮೂಡ್ ಸ್ವಿಂಗ್ ಆಗುವಂಥದ್ದು ಕಾಮನ್. ದೇಹದಲ್ಲಿ ಹಾರ್ಮೋನುಗಳು, ರಸದೂತಗಳು ಇರುತ್ತೆ, ಬೇರೆ ಬೇರೆ ಪ್ರಕ್ರಿಯೆಗಳು, ಜೈವಿಕ ಪ್ರಕ್ರಿಯೆಗಳು ನಡೀತಾ ಇರ್ತದೆ. ಆವಾಗ ಮೂಡ್ ಸ್ವಿಂಗು ಆಗುವಂಥದ್ದು. ನಮಗೆ ಬೆಳಗಿನ ಹೊತ್ತು ಸ್ವಲ್ಪ ಲೇಜಿ ಆಗಿರ್ತೀವಿ, ಮಧ್ಯಾಹ್ನ ಅಲರ್ಟ್ ಆಗ್ತೀವಿ, ಸಾಯಂಕಾಲ ಆದಾಗ ನಮಗೆ ಏನೋ ಒಂದು ಭಾವನೆಗಳು ಬಂದಾಗ ನಮಗೆ ನೋವಿನ ಸುದ್ದಿ, ಸಂತತ ಸುದ್ದಿ, ಹೀಗೆಲ್ಲ ಆದಾಗ ನಮಗೆ ಬೇಕಾಗತ್ತೆ. ಮನುಷ್ಯ ಅಂದಮೇಲೆ ನೋವು, ನಲಿವು, ಸುಖ, ದುಃಖ ಎಲ್ಲ ಇರುವಂಥದ್ದೇ. ಹಾಗಿರುವಾಗ ಈ ಕೆಫೇನ್ ಇರುವಂಥ ಡ್ರಿಂಕ್ಸ್ ಸಹಜ, ಅದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಇದನ್ನು ಅತಿಯಾಗಿ ಸೇವಿಸಿದರೆ ದಿನಕ್ಕೆ 3-4, ಈಗ ತಾನೇ ಹೇಳಿದೆ, 1 ಕಪ್ಪು 100 ml, 1 ಕಪ್ಪು ನಮಗೆ ಕಾಫಿನಲ್ಲಿ 100 ಮಿಲಿಗ್ರಾಮ್ ಮ್ಯಾಕ್ಸಿಮಮ್ ಕೆಫೇನ್ ಸಿಗುವಂಥದ್ದು. ಆ ಕಾರಣದಿಂದ ವೈದ್ಯರು 4-5 ಕಾಫಿ ದಿನಕ್ಕೆ ಏನು ತೊಂದರೆ ಇಲ್ಲದೆ, ಸೈಡ್ ಎಫೆಕ್ಟ್ಸ್ ಇಲ್ಲದೆ ತಗೊಳ್ಬೋದು ಅಂತ ಹೇಳ್ತಾರೆ. ಆದರೆ ಎನರ್ಜಿ ಡ್ರಿಂಕ್ಗಳು, ನೀವು ಒಂದು 10 ಎನರ್ಜಿ ಡ್ರಿಂಕ್ಗಳು ತಗೊಂಡ್ರೆ, ಒಂದು ಎನರ್ಜಿ ಡ್ರಿಂಕ್ನಲ್ಲಿ ಸರಾಸರಿ 300 ಮಿಲಿಗ್ರಾಮ್ ಇದ್ದರೆ 3,000 ಮಿಲಿಗ್ರಾಮ್ ಒಬ್ಬ ಬೆಳೆಯುತ್ತಿರುವ ಹುಡುಗಿಯ ದೇಹಕ್ಕೆ ಹೋದರೆ ಅದು ಖಂಡಿತವಾಗಿ ಒಪ್ಪತಕ್ಕಂಥ ವಿಚಾರ ಅಲ್ಲ. ಅದರಿಂದ ಖಂಡಿತವಾಗಿಯೂ ತೊಂದರೆಗಳಾಗತ್ತೆ. ಇನ್ನು ಈ ಕೆಫೇನ್ನಿಂದ CNS ಸ್ಟಿಮ್ಯುಲಸ್ ಅಲ್ಲದೆ, ನರಮಂಡಲವನ್ನು ಅಲರ್ಟ್ ಮಾಡೋದಲ್ಲದೆ, ನಮ್ಮ ಹಾರ್ಟಿನ ಮೇಲೆ ಸಹ ವಿಶೇಷವಾದಂಥ ಒತ್ತಡವನ್ನು ಬೀರುತ್ತದೆ, ಹಾರ್ಟ್ ರೇಟನ್ನು ಜಾಸ್ತಿ ಮಾಡ್ತದೆ, ಮತ್ತು
BP-ಯನ್ನು ಹೆಚ್ಚಿಸ್ತದೆ, ಬ್ಲಡ್ ಪ್ರೆಷರನ್ನು ಹೆಚ್ಚಿಸ್ತದೆ, ಹಾರ್ಟ್ ರೇಟನ್ನು ಹೆಚ್ಚಿಸುವಂಥದ್ದು ಇದು. ಮತ್ತು ಹಾರ್ಟ್ ರಿದಮಿಕ್ ಮೂಮೆಂಟನ್ನು ಹಾಳು ಮಾಡ್ತದೆ. ಈಗ ತಾನೇ ಹೇಳಿದೆ 10 ಎನರ್ಜಿ ಡ್ರಿಂಕ್ ಕುಡಿದು ಒಬ್ಬಳು ಹುಡುಗಿ ತನ್ನ ಜೀವವನ್ನೇ ಕಳೆದುಕೊಂಡು ಅಂತೇಳಿ, ಅದು ಒಮ್ಮೆಗೆ ಕುಡಿದು. ಈ ಕಾರಣದಿಂದ ಇದೆಲ್ಲ ಕನ್ಸಿಡರ್ ಮಾಡಿದಾಗ ನಾವು ಅದನ್ನು ಲಿಮಿಟ್ ಮಾಡೋದು ಒಳ್ಳೆಯದು. ಕೆಫೇನ್ ಅದು ಔಷಧಿಯ ರೂಪದಲ್ಲಿ ಒಂದಷ್ಟು ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ನಾವು ತಗೊಳ್ಬೇಕು. ಇಲ್ಲದಿದ್ದರೆ ಖಂಡಿತವಾಗಿ ಸಹ ದುಷ್ಪರಿಣಾಮ ಒಮ್ಮೆಲೆ ಆಗದಿದ್ದರೂ ಸಹ ಕ್ರಮೇಣ 6 ತಿಂಗಳು ತಗೊಂಡ ಮೇಲೆ ಖಂಡಿತವಾಗಿ ಸಹ ಬೇರೆ ಬೇರೆ ರೀತಿಯ ದುಷ್ಪರಿಣಾಮಗಳು ಬೀರಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಮ್ಮೆ ನಮ್ಮ ದೇಹಕ್ಕೆ ಅದು ಪ್ರಯೋಗ ಆದರೆ ಮತ್ತೆ ಮತ್ತೆ ಅದು ಆಗ್ತಾ ಹೋದ ಹಾಗೆ ಅದು 1 ಕಾಫಿ ಕುಡಿಯುವಲ್ಲಿ 1 ಕಾಫಿ ಸಾಕಾಗುವುದಿಲ್ಲ, 2 ಕಾಫಿ 3 ಕಾಫಿ, ಆ ರೀತಿ. ತಲೆನೋವಾದರೆ ಮೊದಲು 1 ಮಾತ್ರೆ, ನಂತರ 1 ಮಾತ್ರೆ ಸಾಕಾಗುವುದಿಲ್ಲ, 2 ಮಾತ್ರೆ, ಮತ್ತೆ 3 ಮಾತ್ರೆ ತಗೊಳ್ಳುವವರನ್ನು ನೋಡ್ತೇವೆ. ಯಾಕೆಂದರೆ ಇಂಕ ಮೂಜಿ ಮಾತ್ರೆ ತೆತ್ತೊಂಡಲ್ಲ ತಲೆಬೇನೆ ಉಂತುಜಿ ಅಂತ ಹೇಳುವವರನ್ನು ನೋಡ್ತೇವೆ. ಯಾಕೆಂದರೆ ಅವರ ದೇಹಕ್ಕೆ ಆ ಮದ್ದು ನಾಟುವುದಿಲ್ಲ ಅಂತ ಹೇಳ್ತೇವೆ. ಇಂತಹ ಪರಿಣಾಮಗಳು ಬೀರುವಂತಹ ಆ ಒಂದು ಶಕ್ತಿವರ್ಧಕ ಪೇಯಗಳು, ಇದರ ಆ ಒಂದು ದುಷ್ಪರಿಣಾಮಗಳು, ಇದರಲ್ಲಿರುವಂತಹ ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇನ್ನೊಂದು ಮಾತು ಇದರ ಜೊತೆಗೆ, ಮೊನ್ನೆ 2018ರಲ್ಲಿ ಅಮೆರಿಕಾದಲ್ಲಿ ಒಂದು ಸಂಶೋಧನೆಯನ್ನು ಮಾಡಿದರು ಈ ಕೆಫೇನ್ ಬಗ್ಗೆ, ಕೆಫೇನ್ ಎನರ್ಜಿ ಡ್ರಿಂಕ್ಗಳ ಬಗ್ಗೆ. 20 ವರ್ಷದ 50 ಮಕ್ಕಳನ್ನು ತಗೊಂಡ್ರು. ಇದು ಮೊನ್ನೆ ಪಬ್ಲಿಷ್ ಆಗಿದೆ ಯಾವುದೋ ಒಂದು ಮೆಡಿಕಲ್ ಜರ್ನಲಲ್ಲಿ. 20 ವರ್ಷದ 50 ಮಕ್ಕಳಿಗೆ ಎನರ್ಜಿ ಡ್ರಿಂಕ್ಗಳನ್ನು ಕೊಟ್ಟರು. ಎನರ್ಜಿ ಡ್ರಿಂಕ್ಗಳನ್ನು ಕೊಟ್ಟು 90 ನಿಮಿಷಗಳ ನಂತರ 2 ಎನರ್ಜಿ ಡ್ರಿಂಕ್ ಕುಡಿಲಿಕ್ಕೆ ಕೊಟ್ಟರು. 90 ನಿಮಿಷಗಳ ನಂತರ ಅವರ ರಕ್ತನಾಳಗಳ ಡಯಾಮೀಟರನ್ನು ಟೆಸ್ಟ್ ಮಾಡಿದರು, ಸ್ಕ್ಯಾನ್ ಮಾಡಿ. ಇದನ್ನು ಕುಡಿದು 90 ನಿಮಿಷಗಳ ನಂತರ 5 ಮಿಲಿಮೀಟರ್ ಇದ್ದಂತಹ ರಕ್ತನಾಳಗಳು 2.5 ಮಿಲಿಮೀಟರ್ನಷ್ಟು ಕುಗ್ಗಿ ಹೋಗಿತ್ತು. ಅಂದರೆ ನಮ್ಮ ರಕ್ತನಾಳಗಳನ್ನು ಕುಗ್ಗಿಸುವಂಥ ಶಕ್ತಿ ಈ ಕೆಫೇನ್ ಯುಕ್ತ ಎನರ್ಜಿ ಡ್ರಿಂಕ್ಗಳಿಗೆ ಇದೆ. ಹೀಗೆ ಆಗೋದ್ರಿಂದ ಇದು ನಮ್ಮ ದೇಹಕ್ಕೆ ನೆಗೆಟಿವ್ ಇಫೆಕ್ಟ್, ಋಣಾತ್ಮಕವಾದಂಥ ಒಂದು ಸಂದೇಶವನ್ನು ನೀಡುತ್ತದೆ, ತೊಂದರೆ ಕೊಡ್ತದೆ ಅಂತೇಳಿ ಸ್ಟ್ಯಾಟಿಸ್ಟಿಕ್ಸ್ ಮುಖಾಂತರ ಇದು ವರದಿ ಬಂದಿದೆ. ಈ ಕಾರಣದಿಂದ ಕೆಫೇನನ್ನು ನಾವು ಈ ಎನರ್ಜಿ ಡ್ರಿಂಕ್ ಜಾಸ್ತಿ ಇರುವಂಥ ಕೆಫೇನ್ ಜಾಸ್ತಿ ಇರುವ ಎನರ್ಜಿ ಡ್ರಿಂಕ್ಗಳನ್ನು ಲಿಮಿಟೆಡ್ ಆಗಿ ಯೂಸ್ ಮಾಡೋದು ಒಳ್ಳೆಯದು. ಇಲ್ಲದಿದ್ದರೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳಿದೆ. ನಮ್ಮ ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ಮಕ್ಕಳನ್ನು ಜಾಸ್ತಿ ಎನರ್ಜಿ ಡ್ರಿಂಕ್ ತೆಗೆದುಕೊಳ್ಳದಂತೆ ನೋಡಿಕೊಳ್ಳುವಂಥ ಗುರುತರವಾದಂಥ ಹೊಣೆಗಾರಿಕೆ ಹೆತ್ತವರ ಮೇಲೆ ಖಂಡಿತ ಇದೆ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಶಕ್ತಿವರ್ಧಕ ಪೇಯಗಳು, ಎನರ್ಜಿ ಡ್ರಿಂಕ್, ಇದರಿಂದ ಆಗುವಂತಹ ದುಷ್ಪರಿಣಾಮಗಳು, ಇದರ ದೇಹದ ಮೇಲೆ ಬೀರುವ ಪರಿಣಾಮಗಳು, ಇದರ ಬಗ್ಗೆ ಸವಿವರವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಯಾವ ರೀತಿ ಇದನ್ನೊಮ್ಮೆ ತಗೊಂಡ್ರೆ ಪದೇ ಪದೇ ತಗೊಳ್ಬೇಕು, ತಗೊಂಡ್ರೆ ಆಗುವಂತಹ ದೇಹಕ್ಕೆ ಆಗುವಂತಹ ದುಷ್ಪರಿಣಾಮ ಎಲ್ಲವನ್ನು ವಿವರಿಸಿದ್ದಾರೆ. ಈಗ ಡಾಕ್ಟ್ರೇ, ಸಾಧಾರಣವಾಗಿ ಇದರಿಂದ ಯಾವೆಲ್ಲ ತೊಂದರೆಗಳು ಕಾಣಿಸಿಕೊಳ್ತವೆ? ನೋಡಿ, ಈ ಎನರ್ಜಿ ಡ್ರಿಂಕ್ಗಳು ಈಗ ತಾನೇ ಹೇಳಿದೆ, CNS ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ, ನರಮಂಡಲದ ಮೇಲೆ ಸ್ಟಿಮ್ಯುಲೆಂಟ್, ಉತ್ತೇಜನಕಾರಿಯಾದಂಥ ಒಂದು ವ್ಯವಸ್ಥೆ. ಈ ಕಾರಣದಿಂದ ಅವರಿಗೆ ನಿದ್ದೆ ಬರೋದಿಲ್ಲ. ದೇ ವಿಲ್ ಬಿ ಅಲರ್ಟ್ ಆಲ್ವೇಸ್. ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಒಂದು ನ್ಯೂರಾನ್ ಅಂತ ಇದೆ, ನಮ್ಮ ಪ್ರೈಮರಿ ಫಂಕ್ಷನಲ್ ಯೂನಿಟ್ ಅಂತ ಹೇಳ್ತೇವೆ, ಪ್ರಾಥಮಿಕವಾದಂಥ ಜೀವಕೋಶಗಳಿಗೆ ನ್ಯೂರಾನ್ ಅಂತ ಹೇಳ್ತೇವೆ, ಅದನ್ನು ಸ್ಟಿಮ್ಯುಲೇಟ್ ಮಾಡ್ತದೆ. ಈ ಕಾರಣದಿಂದ ಅವರಿಗೆ ನಿದ್ದೆ ಬರೋದಿಲ್ಲ. ಪದೇ ಪದೇ ಇದನ್ನು ತೆಗೆದುಕೊಳ್ಳೋದ್ರಿಂದ ಅವರಿಗೆ ನಿದ್ರಾಹೀನತೆ ಬರ್ತದೆ. ಒಬ್ಬ ಎವರೇಜ್ ಮನುಷ್ಯನಿಗೆ 6 ರಿಂದ 7 ಗಂಟೆ, ಮಕ್ಕಳಿಗೆ 8 ಗಂಟೆಗಳ ಕಾಲ ನಿದ್ರೆಯೇ ಬೇಕಾಗತ್ತೆ. ಈ ನಿದ್ರೆ ಹೀನತೆ ಉಂಟಾದಾಗ, ಇಮ್ಯಾಜಿನ್ 18 ವರ್ಷದ ಮಗು 4 ಗಂಟೆ ನಿದ್ದೆ ಮಾಡಿದರೆ ದೈಹಿಕವಾಗಿ ಮಾನಸಿಕವಾಗಿ ಅವರ ಮೇಲೆ, ಹೆಲ್ತಿನ ಮೇಲೆ ದುಷ್ಪರಿಣಾಮ ಆಗತ್ತೆ. ನಿದ್ರಾಹೀನತೆ, ದಿನಕ್ಕೆ 5 ಎನರ್ಜಿ ಡ್ರಿಂಕ್ ಕುಡಿದ್ರೆ ಖಂಡಿತವಾಗಿ ಆ ಹುಡುಗನ ಖಂಡಿತ ನಿದ್ದೆ ಮಾಡಲ್ಲ, ನಿದ್ದೆ ಮಾಡೋಕ್ಕೆ ಬಿಡಲ್ಲ ಈ ಕೆಫೇನ್. ಸೊ ಇದು ನಿದ್ರಾಹೀನತೆಯಿಂದ ಅವ್ರು ಬಳಲ್ತಾರೆ. ನಿದ್ರೆ ಇಲ್ಲ ಅಂತ ಹೇಳೋದು ಕೂಡಲೇ ಹಲವಾರು ಸಮಸ್ಯೆಗಳು ಬರ್ತದೆ. ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಸ್ಟಡೀಸ್ ಓದೋಕ್ಕಾಗಲ್ಲ, ಅದರ್ ಹೆಲ್ತ್ ಪ್ರಾಬ್ಲಮ್, ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ, ಬೇರೆ ಎಲ್ಲ ತೊಂದರೆಗಳು, ಸುಸ್ತಾಗೋದು, ವೀಕ್ನೆಸ್ ಎಲ್ಲವೂ ಶುರುವಾಗ್ತದೆ. ಸೊ ಮೇಜರ್ ಪ್ರಾಬ್ಲಮ್ ನಮ್ಮದು ನಿದ್ರಾಹೀನತೆ. ಅದರ ಜೊತೆಗೆ ಬೇರೆ ಬೇರೆ ಈ ಹೆಡ್ಏಕ್, ತಲೆನೋವು, ಪದೇ ಪದೇ ನೀವು ಈಗ ಇದು ನಮ್ಮ ರಕ್ತನಾಳಗಳನ್ನು ಕುಗ್ಗಿಸ್ತದೆ ಅಂತ ನಾನು ಸಂಶೋಧನೆಯಿಂದ ಪ್ರೂವ್ ಆಗಿದೆ ಅಂತ ಹೇಳಿದೆ. ರಕ್ತನಾಳಗಳು ಕುಗ್ಗಿದಾಗ ಹೆಡ್ಏಕ್ ಆಗುವ ಸಾಧ್ಯತೆ ಇದೆ, ಎದೆನೋವು ಬರುವಂಥದ್ದು, ವಾಮಿಟಿಂಗ್ ಆಗುವಂಥದ್ದು, ಅಪಸ್ಮಾರ ಆಗುವಂಥದ್ದು. ಇದು ಒಂದು ಎನರ್ಜಿ ಡ್ರಿಂಕ್ನಿಂದ ಆಗಲ್ಲ. ಒಂದು 7 ರಿಂದ 8, 8 ರಿಂದ 10 ಎನರ್ಜಿ ಡ್ರಿಂಕ್ಗಳನ್ನು ನೀವು ಪದೇ ಪದೇ ಕುಡಿತಾ ಇದ್ದರೆ, ರೆಗ್ಯುಲರಾಗಿ ಕುಡಿತಾ ಇದ್ದರೆ ಈ ಹೆಡ್ಏಕು, ಚೆಸ್ಟ್ ಪೇನು, ಅಪಸ್ಮಾರ ಇಂಥ ಎಲ್ಲ ತೊಂದರೆಗಳು ಬರುವ ಸಾಧ್ಯತೆ ಇದೆ. ಇನ್ನು ಹಲ್ಲಿನ ಮೇಲೆ ಸಹ ಎಫೆಕ್ಟ್ ಆಗುತ್ತೆ. ಇದರಲ್ಲಿರುವಂಥ ಎಸಿಡಿಟಿ, ಆಮ್ಲೀಯತೆಯಿಂದ ಇದನ್ನು ಟೆಸ್ಟ್ ಮಾಡಿದ್ದಾರೆ. 10 ಎನರ್ಜಿ ಡ್ರಿಂಕ್ಗಳನ್ನು, 10 ಸ್ಪೋರ್ಟ್ಸ್ ಡ್ರಿಂಕ್ಗಳಲ್ಲಿ ಕಿತ್ತ ಹಲ್ಲನ್ನು
1 ಗಂಟೆಗಳ ಕಾಲ ಹಾಕಿ 1 ಗಂಟೆ ನಂತರ ಅದನ್ನು ಟೆಸ್ಟ್ ಮಾಡಿದರು ಮೈಕ್ರೋಸ್ಕೋಪಿನ ಅಡಿಯಲ್ಲಿ. ಆವಾಗ ಹಲ್ಲಿನ ಎನಾಮಲ್ ಕರಗಿ ಹೋಗಿತ್ತು. ಇದರಲ್ಲಿರುವಂಥ ಎಸಿಡಿಟಿ ಇದೆಯಲ್ಲ, ಆಮ್ಲೀಯತೆ ಅಂತ ಹೇಳ್ತೇವಲ್ಲ, ಅದರಿಂದ ಹಲ್ಲು ಕರಗಿ ಹೋಗಿತ್ತು. ಸೊ ಇಂತಹ ಎನರ್ಜಿ ಡ್ರಿಂಕ್ ಸೇವಿಸುವ ಮಕ್ಕಳಲ್ಲಿ ಇದು ಸೆನ್ಸಿಟಿವಿಟಿ, ಅತಿ ಸಂವೇದನೆ ಉಂಟಾಗ್ತದೆ, ಹಲ್ಲಿನ ಎನಾಮಲ್ ಕರಗಿ ಹೋಗ್ತದೆ ಮತ್ತು ದಂತಕ್ಷಯ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತೇಳಿ ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಸೊ ಹಲ್ಲಿನ ಆರೋಗ್ಯಕ್ಕೂ ಹಾಳು, ದೇಹದ ಆರೋಗ್ಯಕ್ಕೂ ಹಾಳು. ಇದರ ಜೊತೆಗೆ ಬೇರೆ ಬೇರೆ ಸಣ್ಣ ಪುಟ್ಟ ನೋವುಗಳು, ಮೈಕೈ ನೋವು, ಸುಸ್ತು, ವಾಮಿಟಿಂಗ್, ಭೀದಿ ಆಗುವಂಥದ್ದು, ಮತ್ತು ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗುವಂಥದ್ದು, ಪದೇ ಪದೇ ಸೋಂಕು, ಇನ್ಫೆಕ್ಷನ್ ಆಗುವಂಥದ್ದು, ಈ ಎಲ್ಲ ತೊಂದರೆಗಳು ಕಂಡು ಬರ್ತದೆ ಮಕ್ಕಳಲ್ಲಿ. ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗದಿರುವಂಥದ್ದು ಇಂಥದ್ದೆಲ್ಲ. ಮತ್ತು ಎನರ್ಜಿ ಡ್ರಿಂಕ್ಗಳಲ್ಲಿ ಈಗ ತಾನೇ ಹೇಳಿದೆ ನಾನು, ಕ್ಯಾಲೋರಿ ಕಂಟೆಂಟ್ ಜಾಸ್ತಿ ಇರುತ್ತೆ. 300 ಮಿಲಿಗ್ರಾಮ್ ಕೆಫೆನ್ ಜೊತೆಗೆ ಒಂದು ಡ್ರಿಂಕ್ನಲ್ಲಿ ಶುಗರ್ ಲೆವೆಲ್ ಈಸ್ ವೆರಿ ಹೈ. ಆರ್ಟಿಫಿಷಿಯಲ್ ಶುಗರ್ ಇರ್ತದೆ, ಸ್ವೀಟ್ನರ್. ಇದು ಏನಾಗ್ತದೆ ಅಂದರೆ ನಾವು ಈ ಎನರ್ಜಿ ಡ್ರಿಂಕ್ಗಳನ್ನು ನಾವು ಶುಗರ್ ಬಾಂಬ್ ಅಂತ ಹೇಳ್ತೇವೆ. ನಮ್ಮ ದೇಹಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ದಿನದಲ್ಲಿ ಒಬ್ಬ ಗಂಡಸಿಗೆ 2200ರಿಂದ 300 ಕ್ಯಾಲರಿ ಬೇಕು, ಒಬ್ಬ ಹೆಂಗಸಿಗೆ 2000 ಕ್ಯಾಲರಿ ಬೇಕು. ಅದರಲ್ಲಿ ನಮಗೆ 200 ಕ್ಯಾಲರಿಯಷ್ಟು ಮಾತ್ರ ಶುಗರ್ ಬೇಕಾಗುವಂಥದ್ದು. ಅದಕ್ಕಿಂತ ಜಾಸ್ತಿ ನಮಗೆ ಶುಗರ್ನ ಅವಶ್ಯಕತೆ ಇಲ್ಲ ನಮ್ಮ ದೇಹಕ್ಕೆ. ನಮ್ಮ ಆಹಾರ ಹೇಗಿರಬೇಕು ಅಂದರೆ ಸಮತೋಲಿತ ಆಹಾರ. ಅದರಲ್ಲಿ ವೈಟಮಿನ್ ಇರಬೇಕು, ಶುಗರ್ ಇರಬೇಕು, ಪ್ರೋಟೀನ್ ಇರಬೇಕು, ಕೊಬ್ಬು ಇರಬೇಕು, ಕೊಲೆಸ್ಟ್ರಾಲ್ ಇರಬೇಕು, ಬೇರೆ ಬೇರೆ ಅಂಶಗಳು ಇರಬೇಕಾಗತ್ತೆ. ಬರೀ ಶುಗರನ್ನು ನಾವು ಸೇವಿಸಿದರೆ ಎಕ್ಸೆಸ್ ಶುಗರ್ ಏನಾಗುತ್ತೆ, ಅದು ಕೊಬ್ಬಾಗಿ ಕನ್ವರ್ಟ್ ಆಗುತ್ತೆ, ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗಿ ದೇಹದಲ್ಲಿ ಶೇಖರಣೆ ಆಗುತ್ತೆ. ಈ ಎಲ್ಲ ಎನರ್ಜಿ ಡ್ರಿಂಕ್ಗಳನ್ನು ನಾವು ಶುಗರ್ ಬಾಂಬ್ ಅಂತ ಹೇಳ್ತೇವೆ. ಒಂದು ಎನರ್ಜಿ ಡ್ರಿಂಕ್ನಲ್ಲಿ 100 ಮಿಲಿಗ್ರಾಮ್ನಷ್ಟು ಶುಗರ್ ಕಂಟೆಂಟ್ ಇರುತ್ತೆ, 100 ಗ್ರಾಮ್ನಷ್ಟು. 200 ಕ್ಯಾಲರಿ ಸಿಗ್ತದೆ ಒಂದು ಎನರ್ಜಿ ಡ್ರಿಂಕ್ನಲ್ಲಿ. ನೀವು 10 ಎನರ್ಜಿ ಡ್ರಿಂಕ್ ಕುಡಿದ್ರೆ ದಿನಕ್ಕೆ 2000 ಕ್ಯಾಲರಿ ನಿಮ್ಮ ಎನರ್ಜಿ ಡ್ರಿಂಕ್ನಲ್ಲೇ ಬಂದ್ಬಿಡ್ತು. ಮತ್ತೆ ನಾವು ಬೇರೆ ಆಹಾರ ತಿನ್ನಲಿಕ್ಕೆ ನಿಮಗೆ ವ್ಯವಧಾನವೇ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೆ ತಿನ್ನಬೇಕಾದದ್ದು ಇದರಲ್ಲೇ ಬಂತು. ಅದೇನಾಗ್ತದೆ, ಈ ಎಕ್ಸೆಸ್ ಇರುವಂತಹ ಈ ಶುಗರ್ಗಳು ಏನಾಗುತ್ತೆ, ಕೊಬ್ಬಾಗಿ ಕನ್ವರ್ಟ್ ಆಗಿ ಬಾಡಿ ವೆಯ್ಟ್ ಗೇನ್ ಆಗುವಂಥದ್ದು. ಈ ಎನರ್ಜಿ ನೀವು ನೋಡಿರ್ಬೋದು, ಈಗಿನ ಕಾಲದ ಮಕ್ಕಳೆಲ್ಲ ಈ ಜಂಕ್ ಫುಡ್ ತಿನ್ನುವುದು, ಈ ಪೆಪ್ಸಿ ಕೋಕ್ ಕುಡಿಯುವವರು, ಈ ಎನರ್ಜಿ ಡ್ರಿಂಕ್ ಕುಡಿಯುವ ಮಕ್ಕಳು ದಪ್ಪ 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 ಇರ್ತಾರೆ. ಅವರಿಗೆ ಯಾವತ್ತು ನೋಡಿದರೂ ಶೀತ, ಮೂಗಿನಲ್ಲಿ ನೆಗಡಿ ಹರಿತಾ ಇರ್ತದೆ, ಸೋಂಕು ತಗೊಳ್ಳುವ ಸಾಧ್ಯತೆ ಜಾಸ್ತಿ, ಇಮ್ಯುನಿಟಿ ಲೆವೆಲ್ ಕಡಿಮೆ ಇರ್ತದೆ. ಈ ಒಬೆಸಿಟಿ ಬರುವಂಥದ್ದು ಖಂಡಿತವಾಗಿ ಸಹ ಒಳ್ಳೆಯದಲ್ಲ. ನಾವು ಹೆಲ್ದಿಯಾಗಿರುವಂಥ ಮಕ್ಕಳು ಬೇಕು ಅಂತೇಳಿ ಆದರೆ ಇಂಥ ಎಲ್ಲ ಜಂಕ್ ಫುಡ್ಗಳಿರ್ಬೋದು, ಎನರ್ಜಿ ಡ್ರಿಂಕ್ಗಳಿರ್ಬೋದು, ಸಾಫ್ಟ್ ಡ್ರಿಂಕ್ಗಳು ಇರ್ಬೋದು, ಸ್ಪೋರ್ಟ್ಸ್ ಡ್ರಿಂಕ್ಗಳು ಎಲ್ಲವನ್ನು ಅವಾಯ್ಡ್ ಮಾಡಬೇಕು. ಆವಾಗ ಒಂದು ಸುಂದರವಾದಂಥ ಒಂದು ಆರೋಗ್ಯವಂತ ಮಕ್ಕಳನ್ನು ನಾವು ಸಮಾಜಕ್ಕೆ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಹೆತ್ತವರು ಮತ್ತು ಶಿಕ್ಷಕರು ಗಮನಿಸಿದರೆ, ಮಕ್ಕಳಿಗೆ ಇದನ್ನು ಅವಾಯ್ಡ್ ಮಾಡಿದರೆ ಒಂದು ಸದೃಢವಾದಂಥ ಒಂದು ದೇಶವನ್ನು ನಾವು ಕಟ್ಬೋದು ಅಂತ ಹೇಳಕ್ಕೆ ಇಚ್ಛೆಪಡ್ತೇವೆ. ಶಕ್ತಿವರ್ಧಕ ಪೇಯಗಳು ಕುಡಿಯಬಾರ್ದು, ತಂಪು ಪಾನೀಯಗಳು ಕೂಡ ಕುಡಿಯೋದಕ್ಕೊಂದು ಮಿತಿ ಬೇಕು. ಮತ್ತು ಸ್ಪೋರ್ಟ್ಸ್ ಡ್ರಿಂಕ್ ಕುಡಿಯೋದಿದ್ರೆ ಅದು ಅಂತಹ ಅಗತ್ಯದ ಸಂದರ್ಭದಲ್ಲಿ ಮಾತ್ರ ಬಳಕೆ ಆಗಬೇಕು. ಎಲ್ಲವನ್ನು ನಾವು ಮಾಹಿತಿಯಲ್ಲಿ ಹೇಳಿದ್ದಾರೆ ನಮ್ಮ ಡಾಕ್ಟ್ರವರು. ಈಗ ಡಾಕ್ಟರ್, ಸಾಧಾರಣವಾಗಿ ನಾವು ಏನು ಕುಡಿಬಹುದು? ಇದು ಒಂದು ಒಳ್ಳೆಯ ಪ್ರಶ್ನೆ. ಈಗ ನಾವು ಪ್ರತಿ ಬಾರಿಯೂ ಏನು ಮಾಡಬಾರ್ದು ಅಂತ ಹೇಳಿದಾಗ, ಸಾಧಾರಣವಾಗಿ ದಿನಕ್ಕೆ ಇಷ್ಟು ಲೀಟರ್ ನೀರು ಕುಡಿಬೇಕು ಅಂತ ಇದೆ. ಬೆಸ್ಟ್, ನಮ್ಮ ವೈದ್ಯರ ಪ್ರಕಾರ ಬೆಸ್ಟ್ ಎನರ್ಜಿ ಡ್ರಿಂಕ್ ಅಂದರೆ ನಾವು ನೀರು ಅಂತ ಹೇಳ್ತೇವೆ. ಯಾಕೆಂತ ಹೇಳಿದರೆ ದ ಬೆಸ್ಟ್ ಡಿಟಾಕ್ಸಿಫೈಯಿಂಗ್ ಏಜೆಂಟ್, ದೇಹದಲ್ಲಿರುವಂಥ ವಿಷಕಾರಿ ವಸ್ತುಗಳನ್ನು ಹೊರಗೆ ಹಾಕಲಿಕ್ಕೆ. ನಮ್ಮ ದೇಹದಲ್ಲಿ ಒಂದು ಅತಿ ಅಮೂಲ್ಯವಾದಂಥ ಒಂದು ಫಿಲ್ಟರ್ ಇದೆ, ಅದಕ್ಕೆ ನಾವು ಕಿಡ್ನಿ ಅಂತ ಹೇಳ್ತೇವೆ. ದೇಹದಲ್ಲಿರುವಂಥ ಕಲ್ಮಶಗಳನ್ನು ಸೋಸುವಿಕೆಯಿಂದ ನಾವು ಬೇಡದ ವಸ್ತುಗಳನ್ನೆಲ್ಲ ದೇಹದಿಂದ ಹೊರಗೆ ಹಾಕ್ತೇವೆ. ದಿನಕ್ಕೆ 1.5 ಲೀಟರ್ನಷ್ಟು ನಾವು ಮೂತ್ರ ದೇಹದಿಂದ ಹೊರಗೆ ಹೋಗುತ್ತೆ. ಈ ಮೂತ್ರ ಜೊತೆ ಕಲ್ಮಶಗಳೆಲ್ಲ ಹೋಗುತ್ತವೆ. ಯಾವಾಗ ನಮಗೆ ಸರಿಯಾಗಿ ಮೂತ್ರ ಬರ್ತದೆ, ಸರಿಯಾಗಿ ನೀರು ಕುಡಿಬೇಕು. ವಾಟರ್ ಈಸ್ ದ ಬೆಸ್ಟ್ ಫ್ರೀ ಮೆಡಿಸಿನ್, ಬೆಸ್ಟ್ ಎನರ್ಜಿ ಡ್ರಿಂಕ್, ಬೆಸ್ಟ್ ಡಿಟಾಕ್ಸಿಫೈಯಿಂಗ್ ಏಜೆಂಟ್. ಇದನ್ನು ನಾವು ಹೆತ್ತವರು ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು. ದಿನಕ್ಕೆ 1.5, ಮಕ್ಕಳಿಗಾದರೆ 2 ಲೀಟ್ರು ನೀರು ಕುಡಿಬೇಕು, ಅಡಲ್ಟಿಗಾದರೆ 3ರಿಂದ 4 ಲೀಟ್ರ್ ನೀರು ಜಾಸ್ತಿ ಕುಡಿದಷ್ಟು ಒಳ್ಳೆಯದು. ಇವತ್ತು ನೀರು ಕುಡಿದು ರೋಗ ಬಂದವನು ಯಾರೂ ಇಲ್ಲ. ಅಫ್ಕೋರ್ಸ್ ಕ್ಲೀನ್ ನೀರೇ ಕುಡಿಬೇಕು. ಇನ್ಫೆಕ್ಷನ್ ಇರುವಂಥ, ಸೋಂಕಿರುವಂಥ ಗಲೀಜು ನೀರು ಕುಡಿಬಾರ್ದು. ಶುದ್ಧವಾದ ನೀರು, ಕಾದಾರಿದ ನೀರನ್ನು ಕುಡಿದ್ರೆ ಅದರಷ್ಟು ಬೆಸ್ಟ್ ಎನರ್ಜಿ ಡ್ರಿಂಕ್ ಯಾವುದೂ ಇಲ್ಲ. ನೀವು ಬೇಸಿಗೆನಲ್ಲಿ ಡಿಹೈಡ್ರೇಷನ್ ಆಗ್ತದೆ ಅಂತೇಳಿ ನೀವು ಎನರ್ಜಿ ಡ್ರಿಂಕ್ ಕುಡಿದ್ರೆ ಮತ್ತಷ್ಟು ಡಿಹೈಡ್ರೇಟ್ ಆಗುತ್ತೆ. ಸ್ಪೋರ್ಟ್ಸ್ ಪೆಪ್ಸಿ ಕುಡಿದ್ರೆ ನೀವು ಅರ್ಧ ಗಂಟೆ ಆಗುವ ಪುನಃ ನಿಮಗೆ ಇನ್ನೂ ಕುಡಿಬೇಕಂತ ಆಗುತ್ತೆ. ಶುಗರ್ ಕಂಟೆಂಟ್ ಜಾಸ್ತಿ ಇದ್ದಾಗ ಥರ್ಸ್ಟ್ ಆಗುವಂಥ ಸಾಧ್ಯತೆ ಜಾಸ್ತಿ. ಆದರೆ ನೀರು ಕುಡಿದ ಮೇಲೆ ನಿಮಗೆ ನಮ್ಮ ಬಾಯಾರಿಕೆ ನಿಜವಾಗಿ ಕಡಿಮೆ ಆಗೋದು ನೀರಿನಿಂದ. ಸೊ ಬೆಸ್ಟ್ ಎನರ್ಜಿ ಡ್ರಿಂಕ್ ನೀರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ನೈಸರ್ಗಿಕವಾದಂಥ ಪೇಯಗಳು ಏನೇನಿದೆ, ನಮ್ಮ ಹಿಂದಿನ ಕಾಲದಿಂದಲೂ ಬಂದಿದೆ, ಪದೇ ಪದೇ ನಮ್ಮ ಕಾರ್ಯಕ್ರಮಗಳಲ್ಲಿ ಹೇಳ್ತಾನೆ ಇದ್ದೇವೆ. ನಮ್ಮ ಕಬ್ಬಿನ ಹಾಲು ಇರ್ಬೋದು, ಬಟರ್ ಮಿಲ್ಕ್ ಇರ್ಬೋದು, ಮಜ್ಜಿಗೆ ಇರ್ಬೋದು, ನಮ್ಮ ಬೊಂಡ, ಟೆಂಡರ್ ಕೋಕೋನಟ್, ಅದು ಇನ್ನೊಂದು ನೈಸರ್ಗಿಕವಾದಂಥ ಬೆಸ್ಟ್ ಎನರ್ಜಿ ಡ್ರಿಂಕ್. ಒಬ್ಬ ವ್ಯಕ್ತಿಗೆ ಡೈರಿ ಆದರೆ ನಾವು ಕೊಡುವಂಥದ್ದು ಏನು,
ಟೆಂಡರ್ ಕೋಕೋನಟ್. ಒಬ್ಬ ವ್ಯಕ್ತಿಗೆ ಸರ್ಜರಿ ಆದಮೇಲೆ ಮರುದಿವಸ ಕ್ಲಿಯರ್ ಫ್ಲೂಯಿಡ್ಸ್ ಅಂತ ಹೇಳ್ತೇವೆ ನಾವು, ಅವರಿಗೆ ಕೊಡುವಂಥದ್ದು ಐದರ್ ಕ್ಲಿಯರ್ ವಾಟರ್ ಆರ್ ಟೆಂಡರ್ ಕೋಕೋನಟ್. ಸಿಯಾಳ ನೀರು ಅಂತ ಹೇಳಿದರೆ ಅದರಲ್ಲೂ ಒಂದು ರೀತಿಯಲ್ಲಿ ಗ್ಲೂಕೋಸ್ ಎಲ್ಲ ಅಂಶಗಳು ಇದೆ, ಅದರಲ್ಲಿ ಸೋಡಿಯಂ ಪೊಟ್ಯಾಸಿಯಂ ಎಲ್ಲವೂ ಇರ್ತದೆ, ಅದೊಂಥರ ಅಮೃತದ ಥರ. ಸೊ ಇದನ್ನು ನಾವು ಕುಡಿಲಿಕ್ಕೆ ನಮ್ಮ ಮಕ್ಕಳಿಗೆ ನಾವು ಪರಿಪಾಠ ಮಾಡಬೇಕು. ನೀರು, ಟೆಂಡರ್ ಕೋಕೋನಟ್, ಶುಗರ್ ಕೇನ್ ಜ್ಯೂಸ್, ಫ್ರೂಟ್ ಜ್ಯೂಸ್ಗಳು ಮತ್ತು ಲೈಮ್ ವಾಟರ್ ಇಂಥದ್ದೆಲ್ಲ ನಾವು ಕುಡಿಯಲಿಕ್ಕೆ ಮಕ್ಕಳಿಗೆ ಒಂದು ಅಭ್ಯಾಸ ಮಾಡಿದರೆ ಬಹುಶಃ ಒಂದು ಇಂತಹ ಡ್ರಿಂಕ್ಗಳಿಗೆ, ನಮ್ಮ ಆರ್ಟಿಫಿಷಿಯಲ್ ಫ್ಲೇವರ್ಡ್ ಡ್ರಿಂಕ್, ಕಲರ್ಫುಲ್ ಡ್ರಿಂಕ್, ಕೆಮಿಕಲ್ಸ್ ಇರುವಂತಹ, ಕೆಫೇನ್ ಜಾಸ್ತಿ ಇರುವಂತಹ, ಆರ್ಟಿಫಿಷಿಯಲ್ ಶುಗರ್ ಇರುವಂತಹ ಇಂತಹ ಪೇಯಗಳನ್ನು ನಾವು ಬೇಡ ಅಂತೇಳಿ ಮಾಡಿ ನೈಸರ್ಗಿಕ ಪೇಯಗಳನ್ನು ನಾವು ಮಕ್ಕಳಲ್ಲಿ ಕುಡಿಲಿಕ್ಕೆ ಒಂದು ಅಭ್ಯಾಸ ಮಾಡಿದರೆ ಖಂಡಿತವಾಗಿ ಸಹ ಮಕ್ಕಳು ಹೆಲ್ದಿಯಾಗಿರ್ತಾರೆ. ಇಲ್ಲಾಂದರೆ ದೇ ವಿಲ್ ಬಿಕಮ್ ಇದು ರೋಗ ರುಜಿನಗಳ ಹಂದರವಾಗ್ತಾರೆ. ಯಾಕೆಂತ ಹೇಳಿದರೆ ಇಂತಹ ಎನರ್ಜಿ ಡ್ರಿಂಕ್ ಕುಡಿದ ಮಕ್ಕಳಿಗೆ 30 ವರ್ಷ ಆಗುವ ಅವನಿಗೆ ಹಾರ್ಟ್ ಅಟ್ಯಾಕು ಆಗಿರ್ತದೆ, ಡಯಾಬಿಟೀಸು ಬಂದಿರ್ತದೆ, ಮತ್ತು ಹೈಪರ್ ಟೆನ್ಷನು ಬಂದಿರ್ತದೆ. 30 ವರ್ಷ ಮದುವೆ ಆಗಲಿಕ್ಕೆ ಆಗುವಾಗ ಅವನಿಗೆ 4 ಮೆಡಿಸಿನ್ಸ್ ಇರ್ತದೆ ತಿನ್ನಲಿಕ್ಕೆ. ಯಾಕೆ? ಅವನ ಆಹಾರ ಪದ್ಧತಿನೇ ಸರಿಯಿಲ್ಲ. ಸೊ ನಾನು ಹೇಳೋದಿಷ್ಟೇ ವೀಕ್ಷಕರಿಗೆ, ನೀವು ನಿಮ್ಮ ಮಕ್ಕಳು ಆರೋಗ್ಯವಂತರಾಗಿರಬೇಕಾದ್ರೆ ಇಂತಹ ಸಾಫ್ಟ್ ಡ್ರಿಂಕ್ಗಳು, ಎನರ್ಜಿ ಡ್ರಿಂಕ್ಗಳು, ಕೋಲ್ಡ್ ಡ್ರಿಂಕ್ಗಳು, ಸ್ಪೋರ್ಟ್ಸ್ ಡ್ರಿಂಕ್ಗಳನ್ನು ಅವಾಯ್ಡ್ ಮಾಡಿ ನೈಸರ್ಗಿಕ ದತ್ತವಾದ ಆಹಾರ ಪದಾರ್ಥಗಳನ್ನು ನೀಡಿ, ನೈಸರ್ಗಿಕವಾದಂತಹ ಜ್ಯೂಸ್ಗಳನ್ನು, ಪೇಯಗಳನ್ನು ಪ್ರಮೋಟ್ ಮಾಡಿ ಅದನ್ನು ಕುಡಿರಿ. ಶಾಲೆಗಳಲ್ಲಿಯೂ ಅಷ್ಟೇ ಶಿಕ್ಷಕರು ಹೇಳಬೇಕು. ನಾವು ಹೇಳಿದರೆ ಮನೆಯಲ್ಲಿ ಹೆಚ್ಚಾಗಿ ಒಂದು ಮಾತಿದೆ, ಮಾಸ್ಟ್ರು ಹೇಳಿದ್ದನ್ನು ಮಕ್ಕಳು ಪಾಲಿಸ್ತಾರೆ. ನಮ್ಮ ಮಕ್ಕಳೇ ನಾನು ಮನೆಯಲ್ಲಿ ಹೇಳಿದರೆ ಕೆಲವೊಮ್ಮೆ ಏನಾಗ್ತದೆ, ಪೆಪ್ಸಿ ಕುಡಿಬೇಡ ಅಂತ ನಾನು ಹೇಳಿದರೆ ಕೇಳೋದಿಲ್ಲ. ಅದೇ ಮಾತು ಶಾಲೆಯಲ್ಲಿ ಶಿಕ್ಷಕರು ಹೇಳಿದರೆ ಮಕ್ಕಳು ಬಂದು ಹೇಳ್ತಾರೆ, ಅಪ್ಪ ಮಾಸ್ಟರ್ ಹೇಳಿದ್ದಾರೆ ಕುಡಿಬಾರ್ದಂತ, ನಾಳೆಯಿಂದ ಕುಡಿಯುವುದಿಲ್ಲ ಅಂತೇಳಿ. ಯಾವುದು ಶಂಕದಿಂದಲೇ ಬಂದರೆ ಅದು ತೀರ್ಥ ಆಗ್ತದೆ. ಈ ರೀತಿಯ ಒಂದು ವ್ಯವಸ್ಥೆ ಬಂದು ಎಲ್ಲರೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಅರಿತು ನಿಭಾಯಿಸಿದಲ್ಲಿ ಖಂಡಿತವಾಗಿ ಸಹ ಒಂದು ಸುದೃಢವಾದಂಥ ಒಂದು ಆರೋಗ್ಯವಂತ ಸಮಾಜವನ್ನು ಕಟ್ಟಬಹುದು ಅಂತ ಹೇಳೋಕ್ಕೆ ಈ ಮೂಲಕ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಬಹಳ ಒಳ್ಳೆಯದಾದಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಶಕ್ತಿವರ್ಧಕವಾದಂತಹ ದಿಢೀರ್ ಪೇಯಗಳು, ತಂಪು ಪಾನೀಯಗಳು ಇದಕ್ಕೆ ಬಲಿ ಬೀಳುವುದಕ್ಕಿಂತ ನಮ್ಮಲ್ಲಿ ಸಿಗುವಂತಹ ನೈಸರ್ಗಿಕವಾದಂತಹ ಅತ್ಯಂತ ಒಳ್ಳೆಯ ಪೇಯ ಅಂದರೆ ನಮ್ಮ ನೀರಿನಷ್ಟು ಆರೋಗ್ಯಕ್ಕೆ ಒಳ್ಳೆಯದಾದದ್ದು ಯಾವುದೂ ಇಲ್ಲ. ಅದರೊಟ್ಟಿಗೆ ನಮ್ಮ ಸಿಯಾಳ ಆಗಿರಬಹುದು, ನಮ್ಮ ಹಣ್ಣು ಹಂಪಲುಗಳ ಆ ಒಂದು ಪೇಯ ಆಗಿರಬಹುದು, ಅದೆಲ್ಲವೂ, ಕಬ್ಬಿನ ಹಾಲು ಎಲ್ಲವೂ ನಮ್ಮ ದೇಹಕ್ಕೆ ಒಳ್ಳೆಯದು. ಇದರಿಂದ ಕೇವಲ ನಮ್ಮ ಆರೋಗ್ಯ ಒಳ್ಳೆಯದಾಗ್ತದೆ ಮಾತ್ರ ಅಲ್ಲ, ನಮ್ಮ ದೇಶದ ರೈತರ ಆರೋಗ್ಯ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳಿಕೊಳ್ಳುತ್ತಾ ಈ ಮಾತುಕತೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ಮಾಹಿತಿ ಕಾರ್ಯಕ್ರಮದಲ್ಲಿ ಇಷ್ಟು ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ರವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ.